ಮಠದ್ದು ಎಲ್ಲ ಇರ್ಲಿಲ್ಲದ ಅದೆಲ್ಲ ವ್ಯತ್ಯಾಸ ಮಾಡೋದು. ಸಣ್ಣ ಸಣ್ಣ ಮಕ್ಕಳೆಲ್ಲ ತಾಳಕ್ಕೆ ಸರಿಯಾಗಿ ಹೆಜ್ಜೆ ಹಾಕೋದನ್ನು ನೋಡುವಾಗ ನಮ್ಮ ರೋಮ ಎಲ್ಲ ನಿಲ್ತಾ ಇತ್ತು. ಅವ್ರು ಕನ್ನಡದಲ್ಲಿ ಮಾತಾಡುವಾಗಂತೂ ಇನ್ನೂ ಖುಷಿಯಾಗಿತ್ತು. ಗುಳಿಗನ ಪ್ರವೇಶ ಇರ್ತದೆ, ಮಸ್ತ್ ಖುಷಿಯನ್ನು ಮಸ್ತ್ ಖುಷಿಯನ್ನು ಸಣ್ಣ ರೋಮಾಂಚನ ಇದ್ದಲೆಯಿಂದ ಫೀಲ್ ಗುಳಿಗನ ಮಾಲೆ ಉಂಡ ಮಾಲೆ ಉಂಡ ಆ ರೀತಿ ಗೊತ್ತುಲ್ಲದ ಸರಿ ಉಂಟ ಸರಿ ತೆಂಗಿನ ಪುಷ್ಪ ಸಣ್ಣ ಪ್ರಾರ್ಥನಾ ನಮ್ಮ ಪೂಜೆ ಪರ ಆ ದೇವರ ಅನುಮತಿಗೆ ಪೂಜೆಗೆ ಶುರು ಮಾಡೋಣ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರ್ಥಂ ಕರಿಷ್ಯಾರ್ಥಂ ಸಿದ್ಧೌ ಮೇ ಸದಾ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತೆ. ಸೋ ಮಹಾಮಾಯಿ ಶ್ರೀಪೀಠೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮಸ್ತೆ. ಶಾಂತಾಕಾರಂ ಭುಜಗಜಾನಂ ಪದ್ಮನಾಭಂ ಸುರೇಶ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶಿವಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ವಿದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಾಭಯಹರಂ ಸರ್ವಲೋಕೈಕನಾಥಂ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮದಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ನಮಃ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಬುದ್ಧಿರ್ಬಲಂ ಯಶೋ ಧೀರಂ ನಿರ್ಭಯತ್ವಂ ರೋಗಜಾಢ್ಯಂ ವಾಕ್ಪಡುತ್ತ ಹನುಮಾನ್ಸ್ಮರಣಾಭ್ಯೇತ್. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರಕಮಯ ಬಂಧನಾತ್ ಮೃತ್ಯುರ್ಭಕ್ಷ್ಯಮಾಮೃತಾತ್. ಲಕ್ಷ್ಮೀಕಾಂತಂ ಅನಂತ ಸದ್ಗುಣನಿಧಿಂ ದೋಷಾತ್ ದೂರಂ ಸದಾ ಸರ್ಗತ್ರಾಣಂ ನಿರೋಧವಂತ ನೇತಿ ಜ್ಞಾನಾದಿದಂ ಮುಕ್ತಿದಂ ವಿಶ್ವತ್ಸಾಗಿಲವೇದ ವೈದಿಕವಚೋ ಬ್ರಹ್ಮೇಶ ಪೂರಯಿತಂ. ತಂ ವಂದೇ ಕುಮದೀಪ ಕುಂಭಧರನಂ ಶ್ರೀಮನ್ ರಘಂಠಿರಂ ಉಗ್ರಂ ವೀರಂ ಮಹಾವಿಷ್ಣುಂ ಜಗ ಅಂತ್ಯಮುತ್ಯೋ ನಮಾಮಿ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ಮಹಾವಿಷ್ಣು ಜಲಂತಂ ಸರ್ವೋಮುಖಂ ಭೀಷಣಂ ಭದ್ರಂ ಮೃತ್ಯುಮುತ್ಯೋ ನಮಾಮ್ಯಹಂ. ಷಡಾನನಂ ಕುಂಕುಮ ರಕ್ತವರ್ಣ ಮಹಾಮತಿಂ ದಿವ್ಯ ಮಯೂರವಾಹನಂ ರುದ್ರಸ್ಯ ಸುರಸೈನ್ಯನಾಥಂ ಗುಹಂ ಸದಾ ಶರಣಂ ಪ್ರಪದ್ಯೆ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರುಶುಕ್ರ ಶನೇಭ್ಯಶ್ಚ ರಾಧವೇ ಕೇತವೇ ನಮಃ. ಮರುತ್ಪುತ್ರಾಯ ಕವಯೇ ಭೀಮಾಯ ಭಯಾನಿ ಶ್ರೀಮದಾಂತ ತೀರ್ಥಾಯ ಪ್ರಖ್ಯಾತಾಯ ನಮೋ ನಮಃ. पूज्याय राघवेन्द्राय सत्यधर्मरताय भयतां कल्पवृक्षाय नमतां कामधेनुवे नमस्ते. सत्यदेवेश नमस्ते. करुणाकर नमस्ते. सत्यवागीश नमस्ते. सत्यप्रभो सत्येशं सत्यसङ्कल्पं सत्यं सत्यव्रतं ह्रीं सत्यचर्यं सत्ययुगं सत्यशीर्षम् अहं भजे. नमोऽस्त्वनन्ताय सहस्रमूर्तये सहस्रपादाय शिरोर्वाहवे सहस्रनाम्ने पुरुषाय शाश्वते सहस्रकोटियुगधारिणे नमः. ओम सत्यप्रजाभ्यः परिपालयन्तं न्यायेन मार्गेण महिषाः गोब्राह्मणेभ्यः शुभमस्तु नित्यं लोकाः समस्ताः सुखिनो समस्त सन्मङ्गलानि भवन्तु. अहेणमानो वरुणेह बुद्धिर्वेषपुराण
ಕೊಡ್ಬೋಡ ಅವನು ಸಡ್ಡು ಪುಡಿ ಅಂತ ಇದೆ ಪೂಜೆ ಬರ್ಪಲ್ಗೆ ನಮ್ಮ ಮಮ್ಮಿ ಅಂತ ಕ್ಲಿಕ್ ಪರ ಕರ್ಮ ಮಂತ್ರ ಯಂತ್ರ ಔಷಧ ಅಷ್ಟಶಸ್ತ್ರಾಣಿ ಸಂಬಂಧ ಮೃತ್ಯೋರ್ಮೋಚೆ ಮೋಚ ಭಗವತೆ ಮಹಾಸುದರ್ಶನ ದೀಪ್ತ ಜ್ವಾಲಾಪ್ರೀತ ಸರ್ವದಿಕ್ಷೋ तस्या नारायण ऋषि छंदा परम पुरुषो देवता सहस्राशीर्षा पुरुष सहस्राक्ष सहस्राबाद सभूमिं वृत्वान् पुरुष एवेदं सर्वं यद्भूतं यद्भव्यम् उदाहरणो भयालाः गावो जाता जावया यदपुरुषं यदा लोकविदार्यामयन् मुखं किमस्य गौः
ಗೋವಿಂದ ಗೋವಿಂದ. ಈ ಒಂಜಿ ಯಕ್ಷಗಾನವು ಅನುಕೂಲವಾದ ಬರೋಡು ಅಂಚನೆ ಈ ಯಕ್ಷಗಾನದ ಸೇವೆದವರ ಜನಗಳಿಗೆ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧಿಸುವುದು ಧರ್ಮ ಅರ್ಥ ಕಾಮಮೋಕ್ಷ ಫಲಪ್ಪನು ಆ ಭಗವಂತೆ ಕರುಣಿಸಬೇ ಪಂಡಿತು ಶಿವೆ ಅನುಗ್ರಹ ಮಂತರಿಗೆ ಅಂಚಾದವರ ನಾವು ಅಂಥ ಒಂಜಿ ಪುಣ್ಯ ಒಂಜಿ ಪ್ರಸಂಗ ಪುಣ್ಯ ನಮ್ಮ ಯಕ್ಷಗಾನ ಕಲೆ ಪುಣ್ಯಪ್ರದವಾದ ಕಲೆ ಈ ಒಂಜಿ ಮರುಭೂಮಿಡು ಸಾಧಾರಣ ಒಂಜಿ 20 ವರ್ಷದಿಂದ ನಡೆಸೊಂದುಳ್ಳು 21ನೇ ವರ್ಷಕ್ಕೆ ಅಂತ ಅದು ಇನಿ ಈ 21ನೇ ವರ್ಷದ ಒಂಜಿ ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಪಂಡಿತ ಬಪ್ಪನಾಡು ದುರ್ಗಾಪರಮೇಶ್ವರಿನ ಸೇವೆಗೆ ನಮ್ಮ ಪೂರ ಸಂಕಲ್ಪ ಮಾಡ್ತದೆ ಸರ್ವ ಸಿದ್ಧತೆಗಳನ್ನು ಮಾಡ್ತದೆ ಉಂಟು. ದುರ್ಗೆ ನಮಸ್ತೆ ಲಕ್ಷ್ಮೀಂ ಕ್ಷೀರಸಮುದ್ರಾಂ ಶ್ರೀರಂಗಧಾಮೇಶ್ವರಿ ಶ್ರೀಮನ್ಮಂದಕಟಾಕ್ಷಲಬ್ಧ ವಿಭವ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ಸರಜಾಂ ವಂದೇ ಮುಕುಂದ ಪ್ರಿಯಾಂ ಲಕ್ಷ್ಮೀಕಾಂತಂ ಅನಂತ ಸದ್ಗುಣನಿಧಿ ದೋಷಾತಿ ದೂರಂ ಸದಾ ಕತ್ರಾಣ ನಿರೋಧ ಬಂದಾದಿ ಜ್ಞಾನಾದಿ ಮುಕ್ತಂ ವಿಶ್ವಸ್ಯಾಖಿಲ ವೇದ ವೈದಿಕ ವಚೋ ಬ್ರಹ್ಮೇಶ ಪೂರಯಿತಂ ತಂ ವಂದೇ ಕುಮದೇವ ಕುಮಲಂ ಶ್ರೀಮನ್ ಪ್ರಕಟಿರವಂ. ಶ್ರೀ ಮಹಾಗಣಪತಿದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಸಂತೋಷ್ ಅಂಚೆನೆ ಮಾತಿಲ್ಲ ಕಾರ್ ಬರ್ತೀವಿ. ಹಾಂ ಚೂರು ಚೂರು ಹಾಂ ಎಸ್. ಕಿಶನ್ ಅವ್ರು ಹಂಚಿಟ್ಟಿಲ್ಲ ಅವರು. ಹಾಂ ಅದೇ ರಂಗಸ್ಥಳ ನಮಸ್ತೆ. ಇನ್ನು ನಮ್ಮ ಯಕ್ಷ ಮಿತ್ರರು ದುಬೈ ಈ ಸಂಸ್ಥೆದಾಗಲ ಅಟ್ಟೆನೆ ಮಾಡಿದಿನ 21ನೇ ವರ್ಷದ ಯಕ್ಷ ಸಂಭ್ರಮ ಲೇಸಡ್ ನಮ್ಮ ಈ ಲೇಸದ ನಿರೂಪಕರಾದ ಇರ್ಬೋದು ಬರೋದು ಈ ಒಂದು ಇನಿತ ಈ ಲೇಸ್ ಭಾರಿ ಮಂತ್ರಿಗಳ ನಮಸ್ಕಾರ. ಯಕ್ಷಗಾನದ ದುಬೈ ಯಕ್ಷಗಾನದ ಮಾತೃ ಸಂಸ್ಥೆ ಯಕ್ಷ ಮಿತ್ರರು ದುಬೈ ಇಂಥ 21ನೇ ವರ್ಷದ ಯಕ್ಷ ಸಂಭ್ರಮ 2024 ಇನಿತ ಈ ಒಂಜಿ ಕಾರ್ಯಕ್ರಮ ಹೆಂಚ ಉಂಟು ಬಂದ ನಮ್ಮ ಚೌಕಿ ಪೂಜೆ ದೇವರಿಗೆ ಚೌಕಿ ಪೂಜೆ ಐದು ಲೆಕ್ಕನೆ ನಮ್ಮ ದೀಪನೊಂಜಿ ಪ್ರಜ್ವಲನೆ ಮಾಡ್ತದೆ. ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಲ್ಪರಲ್ಲ ಉದ್ಘಾಟನೆ ಮಲ್ತಿಲಕ್ಕನೆ ನಮ್ಮ ಯಕ್ಷ ಮಿತ್ರರದ ಬಾಲ ಕಲಾವಿದರಿದ್ದರೆ ಬಾಲಗೋಪಾಲ ಅಂಚನೆ ಕೋಡಂಗಿ ಪೂರ್ವರಂಗದ ಬಾಲಗೋಪಾಲ ಕೋಡಂಗಿ ನಾಟ್ಯ ನಡೆಪರೆ ಉಂಟು. ಐದು ಪಕ್ಕ ಸಭಾ ಕಾರ್ಯಕ್ರಮ ದಯಪಂದಂಡ ನಮ್ಮ ಊರುಡ್ದು ಬತ್ತಿನಂಚಿನ ಕಲಾವಿದರಿನ ಮಾನಾದಿಗೆ ಮಲ್ಪನವು ನಮ್ಮ ಕರ್ತವ್ಯ. ಅಂಚನೆ ಈ ನಿಲೆಟ್ ಊರುಡ್ದು ಬತ್ತಿನಂಚಿನ ನಮ್ಮ ಕಲಾವಿದರ ಭಾಗವತರಾಯನಂಚಿನ ಗಣೇಶ್ ಭಟ್ ಹೊಸಮೂಲೆ ಅಂಚನೆ ಹಿಮ್ಮೇಳ ಕಲಾವಿದರಾಯನಂಚಿನ ಲೋಕೇಶ್ ಕಟ್ಟೀಲು ಬೊಕ್ಕ ಮುಮ್ಮೇಳ ಕಲಾವಿದರಾಯನಂಚಿನ ಡಾಕ್ಟರ್ ಮಹೇಶ್ ಕುಮಾರ್ ಸಾಣೂರು ಮೊಕ್ಲಕ್ಕೆ ಮಹಾನಾದಿಗೆ ಅಂಚನೆ ಮುಮ್ಮೇಳ ಕಲಾವಿದರೆ ರಾಧಾಕೃಷ್ಣ ನಾವಡೇರು ಅಂಚನೆ ಶಿವರಾಜ್ ಬಜಕುಡ್ಲು ದೇಲಂಪಾಡಿ ಸುಬ್ರಹ್ಮಣ್ಯ ಭಟ್ ಮುಕ್ಲೆಗೆ ಗೌರವ ಸ್ಮರಣಿಕೆ ಕೊರ್ಪಿನಂಚಿನಲ್ಲ ಒಂಜಿ ಲೇಸಿನ ಅಟ್ಟಣೆ ಮಂದದ ಅಂಚನೆ ನಮಗೆ ಈ ಒಂಜಿ ಲೇಸಿ ನಡಪಡುವಂದಾಂಡ ಮುಖ್ಯವಾದ ಪ್ರಾಯೋಜಕವೇ ಕಲಾ ಪೋಷಕರಿತ್ತಂದಾಂಡ ಮಾತ್ರ ಈ ಒಂಜಿ ಸಂಘಟನೆ ನಮಗೆ ತುಂಬುವ ಸಾಧ್ಯ ಉಂಟು. ಅಕ್ಲೇಕ್ಲ ಒಂಜಿ ಸ್ಮರಣಿಕೆ ಕೊರ್ಪಿನಂಚಿನ ಲೇಸಲ ನಮ್ಮ ಅಟ್ಟಣೆ ಮಂದ ಬಾರಿ ಒಂಜಿ ಪೊರ್ಲುಡು ಈ ಒಂಜಿ ಯಕ್ಷಗಾನ ಮೂಡಿದು ಬರೋದು ವಿಶೇಷ ದಾನೆಂದು ಬಂದಂದಾಂಡ ಸರ್ವ ಧರ್ಮನೊಂಜಿ ಸಾರುನಂಚಿನ ಈ ತತ್ವನ ಸಾರುನಂಚಿನ ವಿಶೇಷವಾದಂಚಿನ ಪ್ರಸಂಗ ಉಂಟು ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ನಿಜವಾದಲ್ಲ ನಮ್ಮ ಒಂಜಿ ಕಲಾವಿದರು ಕಲಿನ ಆದಿ ತಿಂಗಳು ಹೊಡೆದಿಂಚಿ ಭಾರಿ ಒಂಜಿ ಕಷ್ಟ ಬತ್ತದ ಕಲ್ತೊಂದು ಯಕ್ಷ ಗುರುಕುಲಯನ ಕಿಶೋರ್ ಗಟ್ಟಿ ಮೇರನ ಮಾರ್ಗದರ್ಶನಗಳು ಬಾರಿ ಒಂಜಿ ಪೊರ್ಲುಡು ಕಲ್ತೊಂದುಲ್ಲೇರೆ ಅಪ್ಪೆ ಬಪ್ಪನಾಡು ದೇವಿನ ದಯಟ್ ಈ ಒಂಜಿ ಯಕ್ಷಗಾನ ಬಾರಿ ಪೊರ್ಲುಡು ಮೂಡುದು ಬರು ಅನ್ಪಿನಂಚಿನ ಸಂಪೂರ್ಣ ವಿಶ್ವಾಸ ಇಂಕ್ಲೆಗೊಂಡು ಅಂಚನೆ ನನ್ನ ಕೆಲವೇ ಪೊರ್ತುಡು ಒಂದುವೇ ನಮ್ಮ ಒಂಜಿ ರಂಗಸ್ಥಳಡೆ
ಮೂಡಿದು ಬರೆಯಪ್ಪನಂಚಿನ ಯಕ್ಷಗಾನ ಬರೀ ಪೊರುಳು ಮೂಡಿದು ಬರಡೆ ಬಂದು ನಮ್ಮ ಮಾತ ಕಲಾವಿದರಿಗೆಲ್ಲ ಎಡ್ಡೆಪ್ಪನ ಬೈಕ್ ಬಂದಲ್ಲ ಸ್ವಲ್ಪ ನಮಸ್ಕಾರ ಬಂಧುಲೆ ಓವೆ ಒಂಜಿ ಸಂಸ್ಥೆ ಬಾರಿ ಪೊರ್ಲುಡು ಮೂಡುದು ಬರಡು ನಾಟ ಐಕ್ ಒಂಜಿ ಕಲಾ ಪೋಷಕರು ಬಂದಿತ್ತು ಇನ್ನಿತ ದಿನಟ್ಟು ನಮ್ಮ 21ನೇ ವರ್ಷದ ಯಕ್ಷ ಸಂಭ್ರಮದಲ್ಲಿ ಯಕ್ಷ ಮಿತ್ರರ ದುಬೈ ಸಂಸ್ಥೆದ ಕಲಾ ಮಹಾಪೋಷಕರಾಯಿನ ಪದ್ಮರಾಜ್ ಎಕ್ಕರ್ ನಮ್ಮೊಟ್ಟು ಸರ್ ನಮಸ್ತೆ ಇಡೀ ನಮ್ಮ ಯಕ್ಷ ಸಂಭ್ರಮದ ಸಂಭ್ರಮಗಳು ಈ 21ನೇ ವರ್ಷದ ವಾರ್ಷಿಕೋತ್ಸವ ಈ ಸಂಸ್ಥೆದ ಬಗ್ಗೆ ಎರಡು ಈ ಸಂಸ್ಥೆ ಮಲ್ಲಕ್ಕಲ್ಲಿ 21 ವರ್ಷ ಬೆಂಗಳೂರು ತುಂಬು ಭಾರಿ ಒಂಜಿ ವಿಲ್ಲವಳು ಈ ಫೋಟೋ ಕ್ಯಾಬಿನ್ ಕಾರ್ಯಕ್ರಮ ಫ್ಯಾಮಿಲಿ ಮತ್ತು ಇವರು ಮಾತು ಬಗ್ಗೆ ಯಕ್ಷಮಿತ್ರ ಫ್ಯಾಮಿಲಿಯಲ್ಲಿ ಕಂಡಿದೆ ನಾನೇ ತಿಂದುಬಿಟ್ಟು ನಡೆದೊಂದು ಮಾತೆಲ್ಲ ಸದಸ್ಯರು ಭಾರಿ ಗಮ್ಮತ್ತು ಇಟ್ಬಿಟ್ಟು ನಮಗೆ ನನ್ನ ತುಂಬುಗಳ ನೆನಪುಗಳನ್ನು ಬಂದ ಭಾರಿ ಕಷ್ಟ ಬೈತಾರೆ ಸ್ಟ್ರೆಸ್ ಗಾಡಿ ಕೈಕಾಲು ಮಾತೆಲ್ಲ ಹೋಟೆಲ್ ಹೆಚ್ಚಾಡಲು ಬಂತು ಈ ಸಂಸ್ಥೆ ನೀನು ಭಾರಿ ಅಭಿವೃದ್ಧಿ ಈ ಸಂಸ್ಥೆ ಬಹಳ ಸಂತೋಷ. ಇಡೀ ಕಾಲದ ಈ ಒಂದು ಯಕ್ಷಗಾನದ ಬಾರಿ ಕೊಟ್ಟು ಮುಡಿದು ಬರಬೇಕು ಈ ಸಂಸ್ಥೆಗೆ ಒಂದು ಯಕ್ಷಕರು ಬಂದಿನ ಕಿಶೋರ್ ಗಟ್ಟಿ ಬೇರೆ ಒಂದು ಸತತವಾಯಿನ ಒಂದು ಪರಿಶ್ರಮದ ಇನ್ನಿತ ಬಪ್ಪನಾಡು ಕ್ಷೇತ್ರ ಮಾತ್ರ ಬಂದಿನ ಚಿತ್ರ ಭಕ್ತಿ ಪ್ರಧಾನ ಯಕ್ಷಗಾನ ಮೂಡಿದು ಬರುವುದು ಅದನ್ನ ಬಗ್ಗೆ ಒಂದು ರಡ್ಡು ಕೊಡಬೇಕು ನಾವು ಆನೆ ಅರೇನು ಪಟ್ಟೆ ಅನಾಯ್ಮೆ ಅನ್ಪಿನಿ ಜೋಕಿಲ್ಲ ಟೈರ್ ಬಸ್ಸಿಯಲ್ಲಿ ಆರು ಈ ಸಂಸ್ಥೆ 21 ವರ್ಷಕ್ಕೂ ತುಂಬು ಮಣಿ ಸಾಮಾನು ಸಣ್ಣ ಕೈಟ್ ಬಂದಿನಿ ಆ ಮಣಿ ಸಾಮಾನು ಆಯೆ ಉರುಡು ಕಣಪಡಿಲ್ಲ ಎಂಗುಳ ಯಾನ್ನ ಹೆಲ್ಪ್ ಮಾಡ್ತದೆ ಕಾರದ ಪಟ್ಟಿ ಅವಳ ಪುರ ಇಂಗ್ಳು ಸ್ಟಿಚಿಂಗ್ಲ ಮಂತದ ಪುರ ಕೊಡ್ತೀನ ಆ ಕಾಲದ ಈ ಕತೆ ಅಂಚಾದ ಕೂಡ ಈ ಕಿಶೋರ್ ಗಟ್ಟಿ ಆ ನೀರ್ದು ಇನಿಮುಟ್ಟ ಈ ಯಕ್ಷಗಾನ ಯಕ್ಷಮಿತ್ರರು ಕೊಡ್ಪಲ ಅಂಚಿಂಚಿ ಆತೀನಿ ಆದರೆ ಇದೆಲ್ಲ ಆ ಕಲ್ಪ ಒಂದು ಮತ್ತೊಂದು ನಿಷ್ಠೆ ಮಾತು ಜನಕ್ಕೆ ಒಮ್ಮತ್ತೋಡು ಇದ್ದದಿಗೆ ಭಾರಿ ಮಂಜಿ ಶೋಕರು ಕಲ್ಪನ ಗುರು ಪಡ್ಕೊಳಿಕಾಯ್ಕೆ రెండు ಬಾಧೆ ಅಂಚಾದ ಇಂಗ್ಳು ಭಾರಿ ಅಪ್ರಿಷಿಯೇಟ್ ಮಾಡ್ತಾರೆ ಬಹಳ ಸಂತೋಷ ಆ ಭಾರಿ ಹುಷಾರ್ ఆయన దిగిన ఆడు ఆయన నివేషదారి ఆడు ವೇಷ ಮಾಡಿಟ್ಟಾಡು ಮಣಿ ಸಾಮಾನುಡಾಡು ಡ್ರೆಸ್ ಆಡು ಪ್ರತಿಯೊಂದು ವಿಷಯದ ಬಗ್ಗೆ ಅನುಭವಿ ವ್ಯಕ್ತಿ ಯಾರು ಅಂಚಾಗಿ ಭಾರಿ ಅಪ್ರಿಷಿಯೇಟ್ ನಮಸ್ತೆ ಕಿಶೋರ್ ನಮಸ್ತೆ. ನಮ್ಮ ಈ 21ನೇ ವರ್ಷದ ಯಕ್ಷ ಸಂಭ್ರಮದಲ್ಲಿ ಇನಿ ಕಾಲದ ಈ ರೀತಿ ಅಲ್ಪಾಯಿನ ಶಿಷ್ಯ ವರ್ಗದಕ್ಕಲು ಪಂಜಾಬ್ ಚಾತುರ್ಪು ಇನ್ನಿತ ಪ್ರಸಂಗದ ತೋಜಾದ ಕೊರಲೆ ಕ್ಷೇತ್ರ ಇದು ಗಡ್ಡೆ ಕೊರಲ ಪಾತ್ರ ಇನ್ನಿತ ಲೇಸದ ಬಗ್ಗೆ ಭಾರಿ ಸಂತೋಷ ಒಂದು ನೆಕ್ಕು ಹೊಡೆದಂಗೆ 1 ವರ್ಷದ ಅಭ್ಯಾಸ ಮಾಡ್ತಿದ್ದ ಕೆಲವರ ಸಹಕಾರಗಳು ಉಂಟು ಜೋಕು ಪೂರೈಕೆ ಮಲ್ಲಕ್ಕೆ ಪೂರೈಕೆ ಮಾತಿನ ಸಾಕರೊಟ್ಟಿಗೆ ಇಂಥ ದಿನೊಟ್ಟಿಗೆ ಇಂದಿನ ಕಾರ್ಯಕ್ರಮ ಒಂದು ಸಂತೋಷವನ್ನು ಮಾತಿನ ಕೂಡ ಸಹಕಾರ ಕೊಡೋದು ಕಾರ್ಯಕ್ರಮ ಪ್ರಾರಂಭ ಮಾಡ್ಕೊಂಡು ನಮ್ಮ ಮೇಕಪ್ ಐತೆ ಬಣ್ಣ ಮಾಡಿಸಿ ಡಿಸ್ಕಸ್ ಮಾಡಿ ಮತ್ತು ತಯಾರು ಇದು ಊರದು ಏತು ಕಲಾವಿದರು ಸಾಧಾರಣ 7 ಜನ ಕಲಾವಿದರು ಇದ್ದಾರೆ. ಭಗವತಿರಾಜ್ ಉಸಂಬಲಿ ಗಣೇಶ ಮತ್ತು ಹಿಮ್ಮೇಗಡ ಜಯಂತ ಮಧುರ ಸುಬ್ರಹ್ಮಣ್ಯ ಭಟ್ರು ಮತ್ತು ಲೋಕೇಶ್ ಕಟೀಲ್ ಬಂದು ಕಟೀಲ್ ಮೇಲೆ ಬೊಕ್ಕ ಪ್ರಸಾದ ಬೊಕ್ಕ ವೇಷ ಬಜಿಕೋಡ್ರು ಶಿವರಾಜ್ ಬಜಿಕೋಡ್ರು ಇದ್ದಾರೆ. ಬೊಕ್ಕ ಶ್ರೀವೇಶ ಮಹೇಶ್ ಕುಮಾರ್ ಸರ್ ಅವರು ಇದ್ದಾರೆ. ಬೊಕ್ಕ ನಾವಡೆ ರಾಧಾಕೃಷ್ಣ ನಾವಡೆ ಡ್ರೆಸ್ ಕಟ್ಟರೆ ಪ್ರಸಾದ ವೇಷಭೂಷಣಕ್ಕೆ ಜಯಂತಿ ಹುಲಿ ದೇವಕರಣ ಸಕ್ಕಿದಾರ ಬೊಕ್ಕ ಭುವನ್ ಶೆಟ್ಟಿ ಮುಲ್ಪದ ಕಲಾವಿದ ನಮಸ್ತೆ ಸರ್. ನಮಸ್ತೆ. ಇದು ನಮ್ಮ 21ನೇ ವರ್ಷದ ಯಕ್ಷ ಸಂಭ್ರಮ ದುಬೈದಲ್ಲಿ ಸರಿ ಈ ಲೇಸ್ ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಬಂದು ಪ್ರಸಂಗದ ನಡತಾರೆ ಈ ಪ್ರಸಂಗ ಪ್ರಧಾನ ಭಾಗವತರಾದ ಮುಟ್ಟು ಬದಲಿ ಈ ಒಂಜಿ ಸಂಸ್ಥೆದ ಪ್ರಕಾರ ಒಂಜಿ ವಾರದೊಂಚಿ ಈ ಸಂಸ್ಥೆದ ಪಂಜಾಬ್ ಒಡನಾಟ ದೇವ ಸರಿ ಈ ಸಂಸ್ಥೆದ ಬಗ್ಗೆ ಒಂದು ಎರಡು ಪರ್ವ ದುಂಬಾತ್
ಯಕ್ಷಮಿತ್ರ ದುಬಾಯಿ ಈ ಟೀಮಿಗೂ ನಮ್ಮ ಶುಭಾಶಯ. ಅದು ಬಂಡ ಆತ ದೂರೊಟ್ಟು ನಮ್ಮನ್ನು ಇಡೀ ಆಮಂತ್ರಣ ಕೊಡ್ತು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಾರ ಒಂದು ಅನುಕೂಲ ಮಾಡಿಕೊಡ್ತಾರೆ. ಇಂದು ನಮ್ಮ ಜೀವ ಒಪ್ಪುನೇಟ ಈ ವಿಷಯದ ಮನಪೇರಿತ್ತು ಒಕ್ಕ ನಮ್ಮ ಇಲ್ಲದ ಲೆಕ್ಕನೆ ನಮ್ಮ ಸದಸ್ಯರು ಈ ಮಕ್ಕಳಿನ ಪ್ರೀತಿ ಭಾವ ಇದಕ್ಕೇಕಲ ನಮ್ಮ ಚಿರಋಣಿ ಅಂಚಾತ ಈ ಸಂಸ್ಥೆ ನನ್ನ ಎಡ್ಡೆ ಆತನು ಲೋಕಟ್ಟು ಬೆಳಗಾಡನ್ನು ನಮ್ಮ ಪ್ರಾರ್ಥನೆ. ನಮಸ್ಕಾರ ಮಾತರಿಗಳ ದುಬೈದ ಮನ್ನಡು ಯಕ್ಷಾಭಿಮಾನಿನ ಉಡಲು ಗೆದ್ದಿದ್ದು ಯಕ್ಷಗಾನದ ಮಾತೃ ಸಂಸ್ಥೆ ಆಯ್ನಂಚಿನ ಯಕ್ಷಮಿತ್ರರು ದುಬೈ ಈ ಸಂಸ್ಥೆದ 21ನೇ ವರ್ಷದ ಯಕ್ಷ ಸಂಭ್ರಮದ ನಮವುಲ್ಲ ಇನಿತ್ತ ಈ ಲೇಸಿಡ್ ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಪಂಪಿನಂಚಿತ್ತನ ಒಂಜಿ ಪ್ರಸಂಗ ಅಟ್ಟನೆ ಆಗ್ತದೆ. ಈ ಪ್ರಸಂಗದ ಮುತಾಲಿಕೆಯನ್ನು ವಹಿಸೊಂದಿನಂಚಿತ್ತನ ಚಿದಾನಂದ ಪೂಜಾರಿ ನಮ್ಮೊಟ್ಟುಗಳೇ ನಮಸ್ತೆ. ಇನಿ ಒಂಜಿ ನಮ್ಮ 21ನೇ ವರ್ಷದ ಯಕ್ಷ ಸಂಭ್ರಮಗಳು ವಾರೀತಿ ತಂಡದ ಚಾತುರ್ಗುಣ ತೋಜ ತಯಾರಾಗ್ತದೆ. ఆయన పనుకుండా అయితే ఎన్నరుగుల జాస్తి ఇంకా తండ మాటలు సేపు గమనే రావడం కార్యకర్తలు అంచెలు అనేది బాగా ఆర్టిస్టులకు ముక్కులని జాస్తి ఎత్తిన పాలు కునుప పాలు అక్కలని అయితే ఏమో అక్కలకి ఒక నేను ಬಂದ ನಮ್ಗೆ ನೆಕ್ ಪೋಷಕ ಇರ್ಬೋದು ಅಕ್ಕಳು ಎಂಕಲ ಬಿರಿ ಕೊಟ್ಟದು ಎಂಕಲು ఇప్పుడు ಒಂದು ಅಕ್ಕಲ ಪ್ರೋತ್ಸಾಹ ಆ ಧೈರ್ಯ ಎಂಕ ಪೂರ್ಣ ಅಂಚ ಮಾತ್ರ ಅಕ್ಕಲ ಮಸ್ತ್ ಸಹಕಾರ ನಿಖಿಲ ಸಹಕಾರ ಈ ಒಂದು ಪ್ಲೇಸ್ ಅಟ್ಟನ ಹೊಡೆದ ಯಕ್ಷ ಗ್ರೂಪ್ ಅಂತ ಪ್ರತಿಯೊಂದು ಶಿಷ್ಯ ವರ್ಗ ಯಕ್ಷಗಾನ ಪಂಪಿ ನಾವು ಇನಿ ಎಲ್ಲೆಡೆ ಪ್ರಾಕ್ಟೀಸ್ ಮಾಡ್ತಿದ್ದ ಬರ್ಪಿನ ಚಿತ್ರ ಕಲಾ ಸಾಧಾರಣ ಒಂಜಿ ಆದಿ ತಿಂಗಳು ಅಂಚಿನ ಒಂದು ಪ್ರಾಕ್ಟೀಸ್ ಬೋರ್ಡು ಹೋಗಿ ಪ್ರಸಂಗ ಬೋರ್ಡು ನಾವು ಗಾಯಕ ಮಾಡಿದ ಬಂಡ ನಮ್ಮ ಮೂಲ ಗೊಬ್ಬಿ ಹವ್ಯಾಸಿ ಕಲಾ ಮಾತೆಲ್ಲ ಒಂಜಿ ಅಕಲಾಕಿನ ಬೇಲೆ ಬೇಕು ಒಂಜಿ ಕೊಟ್ಟು ಬರಿಕದೆ ಇದು ಒಂಜಿ ಕೊಟ್ಟದ ಸಮಯ ಯಕ್ಷಗಾನ ನಮ್ಮ ತುಳುನಾಡು ಆನಕಲ ಯಕ್ಷಗಾನ ಕೊರದು ಯಕ್ಷಗಾನ ಬಿಲೆಪವನ ಅಂಚಿನ ಒಂಜಿ ಕೆಲಸ ಈ ಲೇಸ್ ಅಟ್ಟನೆ ಆಗ್ತದೆ ಈ ಕೆಲ ಸಂಸ್ಥೆ ಮತ್ತೊಂದು ಈ ಸಂಸ್ಥೆದ ಯಕ್ಷಗುರು ಆಯ್ನ ಕಿಶೋರ್ ಗಟ್ಟಿನ ಬಗ್ಗೆ ಒಂದು ಹೇಳಿಕೊಡೋದು ಪೂರ ನೆಕ್ ಸಾಧಾರಣ ಅಗ್ನಾನಿ ಶ್ರಮ ಪಾಪ ಇಂಕುಲಿತ ಪ್ರಾಕ್ಟೀಸ್ ದಾರೆಲ್ಲ ಇನ್ನು ಮೇಲೆ ತಂದು ಕೊಡಾಗುದು ಒಂದು ಕಾಂಡ ಬರ್ತದ ಪುನಃ ಒಂಜಿ ರಜೆ ಮಾತೆಲ್ಲ ಟ್ರೈನ್ ಮಾಡ್ತದೆ ಆದಿ ತಿಂಗಳಾಗ್ತದೆ ಒಳ್ಳೆಗ ಒಂಜಿ ವರ್ಷ ಕರೀದು ಐತ ಬೇರೆ ಹೊಡೆ ಒಂದು ಬಸ್ ಪಾಪ ಕಲ್ಪ ರೆಡಿ ಮಾಡ್ತೀವಿ ವರ್ಷ ಕೂಡ ತಯಾರಿಲ್ಲ ಸುಮ್ಮನೆ ಬಾರಿ ಕೊಡೋದು. ನಮಸ್ತೆ ಮುಖೇಶ್. ಈ ಯಕ್ಷಮಿತ್ರ ಸಂಸ್ಥೆದ ಏತು ವರ್ಷದ ಈ ಒಂಜಿ ಯಕ್ಷಗಾನ 4 ವರ್ಷದ 4 ವರ್ಷ ಇಲ್ಲಿಂದ ಈ ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಇದಕ್ಕೆ ದಾದ ಪಾತ್ರ ಎಲ್ಲ ಅರಳೆ ಪಾತ್ರ ಒಂದು ರಕ್ಕಸವದ ಅಂಚನೆ ಚೆನ್ನೈಯಲ್ಲಿ ಚೆನ್ನೈ ಪಾತ್ರ ಮತ್ತೆ ಎಕ್ಸೈಟ್ಮೆಂಟ್ ಇದೆ ಯಾಕಂದ್ರೆ ನಮ್ಮ ಬೇರೆ ದೇಶ ಬರ್ತದೆ ಈ ಒಂದು ನಮ್ಮ ಕಲೆಗಳ ನಲ್ಲ ವಿಷಯ ಅವಂತೂ ಈ ಒಂದು ಗೀತೆ ಚೌಕದೊಂದು ವೇದಿಕೆ ಇಂಚಿನ ಅಪರ್ಚುನಿಟಿ ಸಿಕ್ಕ ನಲ್ಲ ವಿಷಯ ಅಂಚನೆ ಯಾನಂತೂ ಮಸ್ತ್ ಎಕ್ಸೈಟೆಡ್ ಇಲ್ಲ ಅಂಚಂತೂ ಯಾನು ಜನನ್ಬಿಡ್ಬೇಕು ಜೋಗ ಮಸ್ತ್ ಎಕ್ಸೈಟೆಡ್ ಇಲ್ಲ ಒಂದು ವರ್ಷದಿಂದ ಪ್ರಾಕ್ಟೀಸ್ ಅಂತಂದಿಲ್ಲ ಯಕ್ಷಗುರು ಆಯ್ನ ಕಿಶೋರ್ ಗಟ್ಟಿನ ಬಗ್ಗೆ ಗುರು ಕಿಶೋರ್ ಗಟ್ಟಿ ಸರ್ ಈಸ್ ಎ ವೆರಿ ಪೊಲೈಟ್ ಪರ್ಸನ್ ಮಸ್ತ್ ತಾಳ್ಮೇಲೆ ಕಲ್ಪರು ಅಂಚದು ಪುನಃ ಆದ್ರೆ ಕಲ್ಪನೆ ಮಸ್ತ್ ಸ್ಫೂರ್ತಿ ಯಾಕಂದ್ರೆ ವಿ ಆಲ್ವೇಸ್ ಅವರಿಗೆ ಏಪಲ್ಲ ಸಪೋರ್ಟ್ ಬಂದು ಅಂಚದು ಪುನಃ ಹೆಂಗೆಲ್ಲ 100% ಅವರಿಗೆ ಅಟೆಂಡ್ ಅಂತ ಥ್ಯಾಂಕ್ ಯು. ನಮಸ್ತೆ. ಇನ್ನಿತ್ತ ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಪಂಪಿನ ಪ್ರಸಂಗ ಜಾತಿ ಆಟನಲ್ಲಿ ಈ ವೇಸಿಗೆ ಚೆಂಡ ಬರಲ್ಲ ಈ ಸಂಸ್ಥೆ ಬೇಕಾದ್ರೆ ಒಂದು ವಾರ ಜಾತಿ ಒಡನಾಟ ಒಂದು ಜಾತಿ ಹೊಸ ಶಿಷ್ಯ ವರ್ಗದ ಜಾತಿ ತಯಾರಿ ಮತ್ತು ತಂದು ಈ ಸಂಸ್ಥೆದ ಬಗ್ಗೆ ಕೊಟ್ಟ ಪಾತ್ರ ಈ ಮುಲ್ಪದ ಯಕ್ಷಮಿತ್ರ ದುಬೈ ಮುಲ್ಪದ ಕಲಾವಿದರದ್ದು ಮನಸ್ಸು ಖುಷಿ ಆಗುತ್ತೆ ನಮ್ಮ ಆಯ್ನಾದ ಅತ್ಲೆಟ್ಗಳ
ಹೊಂದಾಣಿಕೆ ಮಾಡೋದು ನಾಲ್ಕು ಮಟ್ಟಿಗೆ ಬರ್ತದೆ ಮಟ್ಟಿಗೆ ನಾಲ್ಕು ವ್ಯಾಪಾರ ಕ್ಷೇತ್ರ ನಮಸ್ತೆ. ಇನಿ ನಮ್ಮ 21ನೇ ವರ್ಷದ ಪಪ್ಪನಾಡು ಕ್ಷೇತ್ರ ಮಹಾತ್ಮ ಚಿತ್ರ ಪ್ರಸಂಗ ಬಾರಿ ಕೊರಡು ಮುಡಿದು ಬರ್ತಾರೆ ಸರ್. ಈ ಲೇಸದ ಈರೊಂಜಿ ಚೆಂಡ ಮಧ್ಯೆ ಪಾಲ್ಪಡೆಯಬಹುದು ಎಂಚ ಕರಿ ನಾವು ಒಂಜು ವಾರ నుంచి ಸಂಸ್ಥೆಗಳು ಒಂಜಾತು ಒಡನಾಟ ಈ ಸಂಸ್ಥೆದ ಬಗ್ಗೆ ಯಕ್ಷಗುರು ಕಿಶೋರ್ ಗಡ್ಡಿ ಸರ್ ನಾವು ಈ ಸಂಸ್ಥೆದ ಶಿಷ್ಯ ವರ್ಗದ ಬಗ್ಗೆ ಒಂದಿರಟ್ಟು ಬದಲಾಯಿತು ಖಂಡಿತ ದುಬೈ ಯಕ್ಷ ಮಿತ್ರ ಇದೆ ಇದರಲ್ಲಿ ಎಪ್ಪಡಾದರೆ ಪದ್ಮನಾಭ ಕಟ್ಟುವಗಾರರು ಈ ಸಂಸ್ಥೆ ತೂನಗ ಸಂಸ್ಥೆ ಅದು ಉಂಡು ತೂನ ಮಸ್ತ್ ಖುಷಿ ಅಂದರೆ ಅದೇ ಬಂದ ಇದರಲ್ಲಿ ಎಪ್ಪಡಾದ್ರೆ ಇದರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಗುರುಕುಲ ಹೆಂಚಿನ ಪರಿಶ್ರಮ ಉಂಡ ಅವು ಮಾತ ಈ ಜೋಕುಲ ಒಂದು ಶಿಷ್ಯವಂತನಲ್ಲಿ ಖಂಡಿತ ಆ ಶಿಷ್ಯವಂತರೊಟ್ಟಿಗೆ ಅವು ಫಲಪುರದ ಬರುವಂಥ ಸಂಸ್ಕೃತಿಗಳಿಂದ ಉಂಟು ಮಾತೆಲ್ಲ ಒಟ್ಟುಗಾದ್ರೆ ನಿಗಟ್ಟು ಪ್ರಾಕ್ಟೀಸ್ ಮಾಡ್ತದ ಇನ್ನು ಖಂಡಿತ ಕಟಿಲಾಂಬನ ಅನುಕೂಲ ಮಾತೆಲ್ಲ ಸೇರಿದ ಕಾರ್ಯಕ್ರಮ ಖಂಡಿತ ಬದಲಾಗ್ತದೆ ಯಶಸ್ಸನ್ನು ಪಡ್ಕೊಂಡು ಶುಭ ಹಾರೈಕೆ ಖಂಡಿತ. ನಮಸ್ಕಾರ ಬಂಧುಗಳೇ. ಯಕ್ಷಗಾನದ ಯುವ ಪ್ರತಿಭೆ ಮಹೇಶ್ ಕುಮಾರ್ ಸಾಣೂರು ನಮ್ಮೊಟ್ಟಿಗಿದ್ದಾರೆ. ಮಹೇಶಣ್ಣ ನಮಸ್ಕಾರ. ಯಕ್ಷಮಿತ್ರರು ದುಬೈ ಮಕ್ಕಳು 21ನೇ ವರ್ಷದ ಯಕ್ಷ ಸಂಭ್ರಮ ಲೇಸಿನ ಅಟನೆ ಮಾಡ್ತಾರೆ. ಈ ಲೇಸಿದ ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಪಂಚಚಿತ್ರ ಪ್ರಸಂಗ ಬಾರಿ ಕೊಟ್ಟು ಮುಡಿದು ಬರ್ತೇನೆ. ಇದು ಈ ಲೇಸಿದ ದೇವಿಯ ಮಹಾ ದುರ್ಗಾ ಪರಮೇಶ್ವರಿನ ಪಾತ್ರ ಈ ಸಂಸ್ಥೆದ ಬಗ್ಗೆ ಮಾತೆರೆಗಳ ಮೇಲೆ 21 ವರ್ಷದ ಸುದೀರ್ಘ ಪ್ರಯಾಣ ಇಲ್ಲಿ ಬರ್ಪಣೆ ಅನ್ನೋದು ಶುರು ಮಸ್ತ್ ಖುಷಿ ಆಯ್ತು ನೆನಪು ಗುರುಪನ ಕಲಾವಿದರನ್ನ ಮತ್ತು ನಿಗ್ಲಿನ ಸಂಘಟಕರನ್ನ ಪ್ರತಿಯೊರಿನೆಲ್ಲ ಒಂಜಿ ಐಟ್ ಸೇರ್ಪಡಿಕೆ ಅವಳು ನಿಗ್ಲಿನ ಉಲ್ಲಾಸ ಅವಳು ಕಲಿತ ಬಗ್ಗೆ ನಿಗಲಿಗೆ ಗೌರವ ಯಕ್ಷಗಾನವನ್ನು ಒಂಜಿ ರಂಗಸ್ಥಳಕ್ಕೆ ಮಾತ್ರ ಸೀಮಿತ ಆಗುತ್ತೆ ಒಂಜಿ ಆರಾಧನಾ ಸ್ವರೂಪ ಕೋಳಿ ಮೀನು ತಿನ್ನಂತೆ ನಾನ್ ವೆಜ್ ತಿನ್ನಂತೆ ಅಲ್ಲಿ ಒಂಜಿ ನಮ್ಮ ಪರಂಪರೆ ಆದುಂಡು ಆಯ್ತ ಬಗ್ಗೆ ಕುದಿನ ಭಕ್ತಿ ಮಲ್ಲ ಅಂಚಾದ ಎಂಕುಲು ಪೊರುಳು ಮಲ್ಪಂದು ಅಂತ ಹೇಳ್ತಾ ನಿಗ್ಲಿನ ಭಕ್ತಿ ಆ ದೇವರನ ಆಶೀರ್ವಾದ ಪೊರುಳು ಮಲ್ಪದ ಬರಡೆ ನಿಗ್ಲಿನ ಪ್ರಯತ್ನ ನನಾತು 20 ವರ್ಷ ಆಯ್ತು ಕರೀತದ ನನಾವತ್ತಿ ಕಾರ್ಯಕ್ರಮ ಹೆಚ್ಚಿನ ಒಳಗೊಳ್ಳುವ. ನಮಸ್ತೆ ಸರ್. ಇನ್ನು ನಮ್ಮ ಬಪ್ಪನಾಡು ಕ್ಷೇತ್ರ ಭಕ್ತಿಪದನ ಪ್ರಸಂಗ ಯಕ್ಷಮಿತ್ರ ಅಟನೆ ಈ ಪ್ರಸಂಗ ದಾರಿಕಾಸಿನ ಬೊಪ್ಪ ಬ್ಯಾಗಿನ ಪಾತ್ರ ಮುಡಿದು ಬಂದಿದೆ. ಈ ಸಂಸ್ಥೆ ಕಲಿತ ಪ್ರಸಂಗದೊಟ್ಟಿಗೆ ಕಲಿತ ಮಂಜುವಾರದಂಚಿನ ಈ ಸಂಸ್ಥೆ ಶಿಷ್ಯ ವರ್ಗದೊಟ್ಟು ಒಂಜಾತ್ ಯಕ್ಷಗಾನ ಅಭ್ಯಾಸದ ಪಾಲ್ಪಡೆದು ಈ ಸಂಸ್ಥೆದ ಶಿಷ್ಯ ವರ್ಗದ ಬಗ್ಗೆ ಎರಡು ಬದಲಾವಣೆ ಭಾಗವಹಿಸುವಂತೆ ಕಾರ್ಯಕ್ರಮ ಈ ವರ್ಷ ಅವಕಾಶ ಕೊಡ್ತೇವೆ ಯಕ್ಷಮಿತ್ರರು ದುಬೈ ಒಂದು ವಾರ నుంచి ಒಟ್ಟಿಗೆ ಹೋಗ್ತೇವೆ ರಾಜಾತಿಥ್ಯಗಳು రెండు మూడు ప్రాక్టీసులు పూర్తుందనగా యక్షమిత్ర దుబై మెట్లు యక్షగానను ಒಂಜಿ ಆರಾಧನೆದ ದೈವಿಕ ಕಲೆ ರೂಪದಲ್ಲಿ ಆರಾಧನೆ ಮಾಡ್ಕೊಂಡು ಯಕ್ಷಗಾನನು ಒಂಜಿ ವಾರ నుంచి ಪರಿಶ್ರಮ ಮತ್ತು ಮಾತೆಲ್ಲ ಸಂಪೂರ್ಣ ಯಕ್ಷಗಾನದ ಬಳಗದ ಮಾತ ಸದಸ್ಯರು ಕಿಶೋರ್ ಅಂತೂ ಬಾರಿ ಟೀಮ್ ವಿಷಯ ಇದು ದಾದಾ ಈ ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಅಂತ ಪ್ರಸಂಗ ನಿಮಗೆ ದಾದಾ ಪಾತ್ರ ಕೊಡ್ತೇವೆ. ಈ ಸಂಸ್ಥೆ ಏನು ವರ್ಷ ಜೋಕುಲು 2 ವರ್ಷ నుంచి ಕಲ್ತೊಂದಿದ್ದೆ ಸೊ ಯಾನ 1 ವರ್ಷ నుంచి ಜಾಯಿನ್ ಆಯ್ತೆ ಒಂದು ವರ್ಷ ಎಂಚ ಉಂಟು ಈಗ ಹೆಂಚೆ ಬಾಂಬೆ ಬರ್ತದೆ ಯಕ್ಷಗುರು ಕಿಶೋರ್ ಗಡ್ಡಿ ಅತ್ತಂದ ಈ ಸಂಸ್ಥೆದ ಮುತಾಲಿಕೆ ಚಿದಾನಂದ ಬಾರಿ ಕೊರ್ಲುಡು ಒಂಜಿ ಲೇಸಿನ ಅಟನೆ ಮಾಡಿದ್ವಿ. ಈಗ ಒಂಜಿ 7 ತಿಂಗಳು ಪ್ರಯತ್ನ ಎಂಚ ನಿಮಗೆ ಅನುಭವ
ಮಸ್ತ್ ಲೈವ್ ಹೋಗ್ನು ಅಂಚನೆ ಎಡ್ಡೆನು ಒಂಜಿ ಕಾರ್ಯಕ್ರಮ ಆವಡದು ಬೇರೆ ನಮ್ಮ ಕರಾವಳಿಯ ಯಾವುದೇ ಸಂಪ್ರದಾಯವಿರಲಿ ಅದಕ್ಕೊಂದು ದೈವಿಕ ಹಿನ್ನೆಲೆ ಇರ್ತದೆ. ಆ ನೆಲದ ಶಕ್ತಿ ಇರ್ತದೆ, ಅದಕ್ಕೊಂದು ಭಕ್ತಿ ಇರ್ತದೆ. ಅದನ್ನ ನಾವು ಭಕ್ತಿಯಿಂದ ಅರ್ಪಣೆ ಮಾಡ್ತೇವೆ. ಇದಕ್ಕೆ ನಾವು ಕಲೆಯನ್ನ ಕೇವಲ ಕಲೆಯಾಗಿ ಕಾಣದೆ ಅದನ್ನ ಭಕ್ತಿಯ ಸೇವೆಯಾಗಿ ಆಚರಿಸ್ತಾ ಬಂದಿದ್ದೇವೆ. ಕಲೆಯ ಯಾವುದೇ ಮೂಲ ಸ್ವರೂಪಕ್ಕೆ ಧಕ್ಕೆ ಬಾರದ ಹಾಗೆ ಅಷ್ಟೇ ಶಿಸ್ತಿನಿಂದ ಅಷ್ಟೇ ಕ್ರಮಬದ್ಧವಾಗಿ ಸಂಪ್ರದಾಯವನ್ನ ಮೀರದೆ ಯಕ್ಷಗಾನ ಕಲೆಯನ್ನ ಈ ಮರಳುಗಾಡಿನಲ್ಲಿ ಉಳಿಸುತ್ತಾ ಬೆಳೆಸುತ್ತಾ ಬಂದಿರೋದು 21 ವರ್ಷಗಳಿಂದ ಈ ಕೆಲಸವನ್ನ ಮಾಡ್ತಾ ಇರೋದು ಯಕ್ಷಗಾನದ UAEಯ ಮಾತೃ ಸಂಸ್ಥೆ ಯಕ್ಷ ಮಿತ್ರರು ದುಬೈ. ಅವರಿಗೊಂದು ದೊಡ್ಡ ಚಪ್ಪಾಳೆ. ಇವರು ಈ ಮರಳುಗಾಡಲ್ಲಿ ಮೊದಲು ಯಕ್ಷ ಹೆಜ್ಜೆಯನ್ನಿಟ್ಟ ಧೀಮಂತವಾದ ಒಂದು ಸಂಘ ಯಕ್ಷ ಮಿತ್ರರು ದುಬೈ. ಯಕ್ಷಗಾನದ ಮಾತೃ ಸಂಸ್ಥೆ ಮಾತ್ರವಲ್ಲ, ಶಿಸ್ತುಬದ್ಧ ಗುರುಕುಲ ಪದ್ಧತಿಯಲ್ಲಿ ಯಕ್ಷಗಾನದ ಪಾಠವನ್ನ ಹೇಳಿಕೊಡುತ್ತಾ ಮುಂದಿನ ತಲೆಮಾರಿಗೆ ಈ ಶ್ರೀಮಂತ ಕಲೆಯನ್ನ ಕಾಪಿಡುವಂತಹ ಯಕ್ಷಗಾನದ ಮರಳುಗಾಡಿನ ತಾಯಿ ಬೇರು ಅಂದ್ರು ತಪ್ಪಾಗಲಾರದು. ಇವರ 21ನೆಯ ಸಂಭ್ರಮ ಈ ವಿಶೇಷವಾದ ಈ ರಂಗ ಮಂದಿರದಲ್ಲಿ ಇವತ್ತು ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಎಂಬ ಒಂದು ಅದ್ಭುತವಾದ ಪ್ರಸಂಗದಿಂದ ಸಂಭ್ರಮ ಇಮ್ಮಡಿಗೊಳ್ಳಲಿದೆ. ಈ ಕಾರ್ಯಕ್ರಮವನ್ನು ಯಾವುದೇ ತಡ ಮಾಡದೆ ನಾವು ಆರಂಭಿಸ್ತಾ ಇದ್ದೇವೆ. ಮೊದಲಿಗೆ ಜ್ಯೋತಿ ಬೆಳಗಿಸಿ ಈ ಕಾರ್ಯಕ್ರಮವನ್ನು ಆರಂಭಿಸುವುದಕ್ಕೆ ನಾನು ಗಣ್ಯರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಯಕ್ಷ ಮಿತ್ರರ ಪರವಾಗಿ ಪದ್ಮರಾಜ್ ಎಕ್ಕಾರ್ ಹಾಗೂ ಚಿದಾನಂದ ಪೂಜಾರಿ ಅವರು ಗಣ್ಯರನ್ನ ಬರಮಾಡಿಕೊಳ್ಬೇಕು ಕೇಳ್ಕೊಳ್ತಾ ಇದ್ದೇನೆ. ಮೊದಲಿಗೆ ಪುತ್ತಿಗೆ ವಾಸುದೇವ ಭಟ್ ಅವರು ವೇದಿಕೆಗೆ ಬರಬೇಕು. ಹಾಗೆ ಭೀಮಾ ಜ್ಯುವೆಲರ್ಸ್ನ ನಾಗರಾಜ್ ರಾವ್ ಅವರು ಕೂಡ ವೇದಿಕೆಗೆ ಬಂದು ಜ್ಯೋತಿಯನ್ನು ಬೆಳಗಬೇಕು. ಇವರನ್ನ ನಮ್ಮ ತಾಯ್ನಾಡಿಂದ ಬಂದಂತಹ ಗಣ್ಯರಾದಂತಹ ವಿಠಲ್ ಕುಲಾಲ್, ದಿನೇಶ್ ಶೆಟ್ಟಿ, ಯಜ್ಞೇಶ್ ಶ್ರೀ ಸುವರ್ಣ ಇವರು ಜೊತೆಯಾಗಬೇಕಂತ ಕೇಳಿಕೊಳ್ತಾ ಇದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು. ಯಕ್ಷ ಮಿತ್ರರ ವಾಲಂಟಿಯರ್ಸ್ ಇವರನ್ನ ವೇದಿಕೆಗೆ ಕರೆತರಬೇಕು. ಹಾಗೆ ಶ್ರೀ ಅಬ್ದುಲ್ ರಜಾಕ್, ಜೇಮ್ಸ್ ಮೆಂಡೋನ್ಸಾ, जोसेफ मताइस, विजय पाल जी, ईश्वर जानकी जी, रामचंद्र जी ಹಾಗೂ ರಾಕೇಶ್ ಜಿ ದಯವಿಟ್ಟು ವೇದಿಕೆ ಬರಬೇಕು ಕೇಳ್ಕೊಳ್ತಾ ಇದ್ದೇನೆ. ಅಬ್ದುಲ್ ಲತೀಫ್ ಮುಲ್ಕಿ ದಯವಿಟ್ಟು ಅವರು ದಯವಿಟ್ಟು ವೇದಿಕೆ ಬರಬೇಕು. ಜ್ಯೋತಿಯನ್ನ ಬೆಳಗಿಸಿ ಕಾರ್ಯಕ್ರಮವನ್ನು ಆರಂಭಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಚಿದಾನಂದ ಪೂಜಾರಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. विठल कुलाल, दिनेश शेट्टी, यज्ञेश सुवर्ण.
ತಮಸೋಮ ಜ್ಯೋತಿರ್ಗಮಯ ಕತ್ತಲೆಯನ್ನು ತೊಲಗಿಸಿ ಎಲ್ಲ ಕಡೆಗಳಲ್ಲೂ ಧನಾತ್ಮಕ ಅಂಶಗಳನ್ನು ಬೆಳಗಿಸುವಂಥ ದೇವಿಯಲ್ಲಿ ಪ್ರಾರ್ಥಿಸ್ತಾ ಜ್ಯೋತಿ ಬೆಳಗಿಸಿದ ಎಲ್ಲ ಅತಿಥಿಗಳಿಗೂ ಕೂಡ ಧನ್ಯವಾದಗಳು. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಅವ್ರ ಬಗ್ಗೆ ರಿತೇಶ್ ಅಂಚನ್ ಅವರು ಎರಡು ಮಾತಾಡಿ ಅವರನ್ನ ಭಾಷಣಕ್ಕೆ ಕರೀತಾ ಇದ್ದಾರೆ. ಇಂದಿನ ಪ್ರಸಂಗದ ವಿಶೇಷತೆ ಎಂದರೆ ಸರ್ವಧರ್ಮದ ಸಮನ್ವಯವನ್ನು ಸಾರುವಂತಹ ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಪ್ರಸಂಗ. ಇಂದು ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ಬಪ್ಪನಾಡು ಕ್ಷೇತ್ರ ಮಹಾತ್ಮೆಯ ಬಪ್ಪ ಬ್ಯಾರಿಯ ವಂಶದ ಕುಟುಂಬಸ್ಥರಾದಂತಹ ಅಬ್ದುಲ್ ಲತೀಫ್ ಮುಲ್ಕಿ ಎಂದು ನಮ್ಮೊಂದಿಗಿದ್ದಾರೆ. ಇವರು ಇಂದಿನ ಈ ಒಂದು ಪ್ರಸಂಗದ ಬಗ್ಗೆ 2 ಮಾತುಗಳನ್ನು ಆಡಬೇಕಾಗಿ ಅವರಲ್ಲಿ ಭಿನ್ನಯಿಸಿಕೊಳ್ಳುತ್ತಿದ್ದೇನೆ. ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಈ ಸಮಾರಂಭಕ್ಕೆ ಈ ಕರೆದಂತಹ ಈ ಬಾಪನಾಡು ಕ್ಷೇತ್ರ ಮಹಾತ್ಮೆಯ ಎಲ್ಲ ಅದರ ರೂವಾರಿಗಳಿಗೂ ನಾನು ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಹಾಗೆ ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ, ಒಂದು ಎರಡು ತಿಂಗಳ ಮೊದಲು ನನಗೆ ನಮ್ಮ ವಿಶ್ವನಾಥ್ ಶೆಟ್ಟರು ಒಂದು ದಿವಸ ಹೇಳಿದರು, ಹೀಗೆ ನಮ್ಮದೊಂದು ಬಪ್ಪ ಕ್ಷೇತ್ರ ಯಕ್ಷಗಾನ ಒಂದು ಆಗಲಿಕ್ಕೆ ಉಂಟು, ಅವತ್ತು ನೀವು ಇರಬೇಕಂತೇಳಿ. ಆ್ಯಕ್ಚುಲಿ ನಾನು ಊರಿಗೆ ಹೋಗಿದ್ದೆ, ಮೊನ್ನೆ ಕೂಡ ಹೋದ ತಿಂಗಳು ಕೂಡ ಅವರು ಅದಕ್ಕೆ ವಿಷಯದಲ್ಲಿ ಮಾತಾಡಿದರು. ಹಾಗೆ ಬಪ್ಪ ಬ್ಯಾರಿ ಅಂತ ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಅಂತ ಹೇಳಿದರೆ ಅದು ನಿಮಗೆ ಎಲ್ಲರಿಗೂ ಗೊತ್ತಿರುವಂಥದ್ದು. ಯಾಕಂದರೆ ನಾವು ನಮ್ಮ ತಲೆಮಾರುಗಳು ಬಪ್ಪ ಬ್ಯಾರಿಯ ತಲೆಮಾರುಗಳಿಂದ ಹಿಡಿದು ಇವತ್ತಿಗೂ ನಾವು ಈಗ ಏನಂತ ಹೇಳಿದರೆ ಅಲ್ಲಿ ದೇವಸ್ಥಾನದ ನಿಮಗೆ ಗೊತ್ತಿರುವ ರಥೋತ್ಸವ ಆಗಿರ್ಬೋದು, ಕೊಡಿಯೇರಿನ ದಿವಸ ಅದರ ಮೊದಲ ದಿವಸ ನಮಗೆ ವಿಶೇಷ ಆಮಂತ್ರಣ ಬರ್ತಿರ್ತದೆ. ಹಾಗೆ ನಾವಲ್ಲಿ ಹೋಗ್ತೇವೆ. ಹಾಗೆಯೇ ರಾತ್ರಿಯ ದೇವರು ಅದು ಬರುವ ವಾಡಿಕೆ ನಮ್ಮ ಮನೆ ಹತ್ತಿರ ಬಂದು ನಮಗೆ ಕಾಣಿಕೆಯನ್ನು ಕೊಟ್ಟು ಇವಾಗಲೂ ನಾವು ಅವತ್ತು ದೇವಸ್ಥಾನದ ಜಾತ್ರೆ ಬಪ್ಪನಾಡು ಜಾತ್ರೆ ಅಂತ ಹೇಳಿದರೆ ನಮಗೆ ನಮ್ಮ ಇದು ಮತ್ತು ಎಲ್ಲ ಇರ್ತದೆ, ಅದೇ ಥರ ನಮಗೆ ತುಂಬ ಖುಷಿಯಾಗಿರ್ತದೆ. ಅವತ್ತು ನಾವು ಅದರ ಮೊದಲ ದಿವಸ ಬರುವ ದಿವಸ ಮೊದಲು ಸ್ನಾನ ಮಾಡಿ ನಾವು ಬಿಳಿ ಬಟ್ಟೆಯಲ್ಲಿ ಹಾಕ್ಕೊಂಡು ಆ ದೇವರನ್ನು ಬರುವನ್ನು ಕಾತುರದಲ್ಲಿ ಕಾಯ್ತಾ ಇರ್ತೇವೆ. ಆ ದೇವರು ಬಂದು ನಮಗೆ ಕಾಣಿಕೆ ಕೊಡ್ತೇವೆ. ನಾವು ಕೂಡ ಅದನ್ನು ಕಾಣಿಕೆ ಕೊಟ್ಟು ಅದರ ವಾಡಿಕೆ ನಮಗೆ ಮೊದಲಿಂದ ವಂಶ ಪಾರಂಪರ್ಯ ಬರ್ತಾ ಇದೆ. ಅದನ್ನು ನನ್ನ ದೊರೆತಂತೆ ನೂರ್ ಮೊಹಮ್ಮದ್ ಮುಲ್ಕಿ ನಿಮ್ಗೆ ಗೊತ್ತಿರ್ಬೋದು, ಅವ್ರು ಮಾಡ್ತಾ ಬಂದಿರಿದ್ರು. ಇವಾಗ ನಮ್ಮ ಮನೆ ಆ್ಯಕ್ಚುಲಿ ನನ್ನ ಮನೆ ದೊಡ್ಡ ಮನೆ ಅಂತ ಹೇಳಿದ್ರು, ಬಪ್ಪ ಬ್ಯಾರಿದ ಮನೆ, ಅದರ ಹಿಂದ್ಗಡೆ ನನ್ನ ಮನೆ. ಆ್ಯಕ್ಚುಲಿ ನಾನು ಹುಟ್ಟಿದ್ದು ಬೆಳೆದದ್ದು ಕೊಳಚಿಕೊಂಬಲ ಅಂತ ಹೇಳಿ, ಆದರೂ ನಮಗೆ ಜಾಗ ನಮ್ಮ ಬಪ್ಪ ಬ್ಯಾರಿ ಜಾಗ ಅದರಲ್ಲಿ ನಮಗೆ ಹಿಂದ್ಗಡೆ ನನ್ನ ಮನೆ ಅಲ್ಲಿರೋದು ಮುಲ್ಕಿಯಲ್ಲಿ ಇರುವುದು ಇವಾಗ. ಆದ ಕಾರಣ ಈ ಬಪ್ಪನಾಡು ಕ್ಷೇತ್ರ ಅಂತ ಹೇಳಿದರೆ ಅದು ತುಂಬ ಅದಕ್ಕೆ ತುಂಬ ಮಹತ್ವ ಇದೆ. ಯಾರಾದರೂ ಉಡುಪಿಯಿಂದ ಕುಂದಾಪುರದಿಂದ ಹೋಗುವವರು ಮಂಗಳೂರಿಗೆ ನೀವು ಒಮ್ಮೆ ಅಲ್ಲಿ ಹೋಗಿ ಭೇಟಿ ಮಾಡಿ ಅಲ್ಲಿ ಆ ದೇವಿಯ ಪಾತ್ರರಾಗಿ ಆ ದೇವಿಯ ಆಶೀರ್ವಾದವನ್ನು ನೀವು ತೆಗಿಬೇಕು. ಹಾಗೆ ಮಂಗಳೂರಿಂದ ಕೂಡ ಉಡುಪಿ ಕುಂದಾಪುರ ಹೋಗುವವರು ಅದರಲ್ಲಿ ತುಂಬ ಮಹತ್ವ ಉಂಟು. ಇದು ಸಣ್ಣದೇನಲ್ಲ ಬಪ್ಪನಾಡು ಕ್ಷೇತ್ರ ಅಂತ ಹೇಳಿದರೆ ಅದಕ್ಕೆ ನಿಮಗೆ ಅದರ ಕಲೆ ಇದರ ವಿಷಯದಲ್ಲಿ ನಿಮಗೆ ನಾನು ಹೇಳುವುದಿಲ್ಲ, ಎಲ್ಲರಿಗೂ ಗೊತ್ತುಂಟು ಎಲ್ಲರಿಗೂ. ಹಾಗೆ ನಮ್ಮ ವಿಶ್ವನಾಥ್ ಶೆಟ್ಟರಿಗೆ ಗೊತ್ತುಂಟು, ಅವರಿಗೆ ಕೂಡ ಇವರು ಕೂಡ ಗೊತ್ತುಂಟು. ನಮ್ಮ ಮನೆ ಹತ್ತಿರ ಉಡುಪಿಯವರು ಯಾರಿದ್ರೂ ಕೂಡ ಗೊತ್ತುಂಟು. ಇವಾಗ ಕೂಡ ನಮ್ಮ ಮನೆಗೆ ಅಲ್ಲಿ ಹೋಗುವಾಗ ರಾತ್ರಿಗೆ ನಮ್ಮಲ್ಲಿ ಬಂದು ಅದರ ಕಾಣಿಕೆ ಕೊಡುವ ಇದು ಇವಾಗಲೂ ಕೂಡ ಉಂಟು. ಆದ ಕಾರಣ ನಾನು ಮೊನ್ನೆ ಕೂಡ ವರ್ಷ ಹೋದರೆ ಅಲ್ಲಿ ನಾನು ನಮ್ಮ ಇದರ ನಂತರ ಬಪ್ಪನಾಡು ಕ್ಷೇತ್ರದಲ್ಲಿ ಹೋಗಿ ಅಲ್ಲಿ ನಾನು ಅಮ್ಮನವರಲ್ಲಿ ಅದು ಎದುರಲ್ಲಿ ನಿಂತು ನಾನಿಲ್ಲಿ 2 ಮಾತನ್ನು ಇದನ್ನು ಆಶೀರ್ವಾದ ತಗೊಂಡು ಬರ್ತೇನೆ. ಅದೇ ಥರ ನೀವು ಕೂಡ ಎಲ್ಲರೂ ಕೂಡ ಅಲ್ಲಿ ಹೋಗಿ ಅದನ್ನು ಆಶೀರ್ವಾದಕ್ಕೆ ತೆಗಿಬೇಕು. ಹಾಗೆ ನಿಮ್ಮ ಏನಿದ್ರೂ ಕಾರ್ಯಕ್ರಮ ಏನಾದರೂ ಇದ್ರೂ ಕೂಡ ಅಲ್ಲಿ ಹೋಗಿ ನೀವು ಆ ದೇವರ ಹತ್ರ ನೀವು ಪ್ರಾರ್ಥಿಸಿ ನಿಮಗೆಲ್ಲ ಸರಿಯಾಗ್ತದೆ ಅಂತೇಳಿ. ನನಗೆ ಇವತ್ತು ಈ ಕರೆದಿದ್ದಕ್ಕೆ ಜಾಸ್ತಿ ಸಮಯ ಇಲ್ಲ, ನಾನು ಬೇರೆ ಕಡೆ ಹೋಗ್ಲಿಕ್ಕೆ ಉಂಟಾದರೂ ನನಗೆ ನಿನ್ನೆ ಅವರು ಹೇಳಿದ್ದು ನೀವು ಬಂದು ಹೋಗಬೇಕು ಅಂತ ಒಂದು 2 ಮಾತನ್ನು ಹೇಳಿ ಹೋಗ್ಬೇಕಂತ ಹೇಳಿದ್ರಿ. ಇದಕ್ಕೆ ಸಹಕರಿಸಿದ ಬಪ್ಪನಾಡು ಕ್ಷೇತ್ರ ಇವತ್ತು ಮಹತ್ವ ಇದನ್ನು ನಿಮಗೆ ಎಲ್ಲರಿಗೂ ಇನ್ನೊಮ್ಮೆ ನನ್ನ ಧನ್ಯವಾದವನ್ನು ಹೇಳಿ ನನ್ನ ಕರೆದಕ್ಕೆ ನಿಮಗೆಲ್ಲರಿಗೂ ನನ್ನ ಧನ್ಯವಾದ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀ ಗುರುಗಣಾಧಿಪತಿಭ್ಯಾಂ ನಮಃ. ಹರೇ ರಮಣ ಗೋವಿಂದ.
हे गोपालक हे कृपा जलानिधे हे सिंधु कन्यापते हे कंसातक हे गजेंद्र करुणा पारिणा हे माधव हे रामानुजा हे जगत्रय गुरु हे पुंडरीकाक्षमा हे गोपी जननाथ पालय पदं ध्यायामि चित्तै सदा ध्यायामि चित्तै सदा ध्यायामि चित्तै सदा हरिनारायण गोविंद अच्युतानंद गोविंद मत्स्यावतार गोविंद कूर्मस्वरूप गोविंद क्रोडाकार गोविंद नरहरि वामन गोविंद नरहरि वामन गोविंद अनंत महिमा विघ्नाटवी हव्यवाट विघ्नव्याल कुलाभिमाल गरुडो विघ्नेव पंचानना विघ्नो तुंगगिरि प्रवेदन पविः विघ्नाब्धि कुंभोद्भवा विघ्नेश्वरं पातु मां विघ्नेश्वरं पातु मां गजमुखदवगे गणपगे जन्मध्वजाग वंदित निगादति यति रे
ನೆನೆಯಿತು ಜನದಲ್ಲ ಗುಣಯುತನ ನೆನೆಯಿತು ಜನದಲ್ಲ ಯಕ್ಷಗಾನದ ಸೂತ್ರಧಾರ ಅಂದ್ರೆ ಭಾಗವತರು. ಮೊದಲು ನಾವು ಭಾಗವತರನ್ನ ಗೌರವಿಸ್ತಾ ಇದ್ದೇವೆ. ನಾವು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಶ್ರೀ ಗಣೇಶ್ ಭಟ್ ಹೊಸಮೂಲೆ ಅವರನ್ನ. ಹಾಗೆ ಹೆಣ್ಣನ್ನ ನಾಚಿಸುವ ಸೌಂದರ್ಯ ನಮ್ಮ ಸ್ತ್ರೀ ವೇಷದಲ್ಲಿ ಬರುವಂತಹ ಡಾಕ್ಟರ್ ಮಹೇಶ್ ಕುಮಾರ್ ಸಾಣೂರು ಅವರನ್ನ ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಮತ್ತೆ ಶ್ರೀ ಲೋಕೇಶ್ ಕಟೀಲ್, ಇನ್ನೊಬ್ಬ ಪ್ರಬುದ್ಧ ಕಲಾವಿದ ಶ್ರೀ ಲೋಕೇಶ್ ಕಟೀಲ್ ಅವರು ಕೂಡ ಶ್ರೀ ಗಣೇಶ್ ಭಟ್ ಹೊಸಮೂಲೆ ಇವರ ಪರಿಚಯ. ಬಂಟ್ವಾಳ ತಾಲೂಕಿನ ಹೊಸಮೂಲೆ ಶ್ರೀಯುತ ಶಂಕರ್ ಭಟ್ ಮತ್ತು ಶ್ರೀಮತಿ ಲಕ್ಷ್ಮಿ ಅಮ್ಮ ದಂಪತಿಗಳ ಮಗನಾಗಿ ಜನಿಸಿದ ಶ್ರೀ ಗಣೇಶ್ ಭಟ್ ಅವರು ಯಕ್ಷಗಾನ ಪರಂಪರೆಗೆ ಹೊಸ ಮೆರುಗನ್ನಿದ್ದ ವಿನೂತನ ಶೈಲಿಯ ಹಾಡಿನ ಮೂಲಕ ಅಪಾರ ಯಕ್ಷಾಭಿಮಾನಿಗಳನ್ನು ಪಡೆದ ಪ್ರಸಿದ್ಧ ಭಾಗವತರು. ಯಕ್ಷಗಾನ ಲೋಕದ ಮಹಾನ್ ಸಾಧಕರಾದ ಶ್ರೀ ಬಲಿಪ ನಾರಾಯಣ ಭಾಗವತ ಹಾಗೂ ಕಡತೋಕ ಮಂಜುನಾಥ ಭಾಗವತರ ಗರಡಿಯಲ್ಲಿ ಪಳಗಿದ ಶ್ರೀಯುತರು ಕಳೆದ 35 ವರ್ಷಗಳಿಂದ ಯಕ್ಷಗಾನ ಲೋಕದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕಳೆದ 30 ವರ್ಷಗಳಿಂದ ಮಲ್ಲ ಶ್ರೀ ದುರ್ಗಾ ಪರಮೇಶ್ವರಿ ಮೇಳದಲ್ಲಿ ಪ್ರಧಾನ ಭಾಗವತರಾಗಿ ಸೇವೆ ಸಲ್ಲಿಸುತ್ತಿರುವುದು ಶ್ಲಾಘನೀಯ. ರಾಜ್ಯದಾದ್ಯಂತ ಹಾಗೂ ಹೊರ ರಾಷ್ಟ್ರಗಳಲ್ಲಿ ಯಕ್ಷಗಾನ ಪ್ರಸಂಗದ ಪ್ರದರ್ಶನ ನೀಡಿದ ಶ್ರೀಯುತರು ಪ್ರಸಿದ್ಧ ಪೆಂಡುಲಂ ಜ್ಯೋತಿಷಿಯೂ ಹೌದು. ಇವರ ಯಕ್ಷ ಜೀವನದ ಸಾಧನೆಗೆ ಇವರ ಮುಡಿಗೇರಿದ ಪ್ರಶಸ್ತಿಗಳು ಅಗಣಿತ. ಇವರನ್ನ ಯಕ್ಷ ಮಿತ್ರರು ದುಬೈಯ ಈ ವೇದಿಕೆಯಲ್ಲಿ ನಾವು ಸನ್ಮಾನಿಸ್ತಾ ಇದ್ದೇವೆ. ಅವರನ್ನ ಹೂಗುಚ್ಛ ನೀಡಿ ಗೌರವಿಸಬೇಕು ಅಂತ ನಾನು ಶ್ರೀ ಪುತ್ತಿಗೆ ವಾಸುದೇವ ಭಟ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಶಾಲು ಹೊದಿಸಿ ಗೌರವಿಸಬೇಕು ಅಂತ ನಾನು ಶ್ರೀ ಹರೀಶ್ ಬಂಗೇರ ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ಫಲ ಹರಿವಾಣ ನೀಡಬೇಕಂತ ಜೇಮ್ಸ್ ಮೆಂಡೋನ್ಸಾ ಅವರ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಸ್ಮರಣಿಕೆಯನ್ನ ನೀಡಬೇಕು ಅಂತ ನಾನು ಗೌರವಧನ ಹಾಗೂ ಸ್ಮರಣಿಕೆಯನ್ನ ಪದ್ಮರಾಜ ಎಕ್ಕಾರ್ ಅವರು ನೀಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಪದ್ಮರಾಜ ಎಕ್ಕಾರ್ ಅವರು ಸ್ಮರಣಿಕೆಯನ್ನ ಮಕ್ಕಳು ನಿಜ ಅಂತ ಶಾರ್ಟ್ಸ್ ತೆಗೆದು ಕೊಡ್ತಾರೆ ಡ್ಯೂಟಿ ಎಲ್ಲ ನೋಡಿ ಸರಿ ನಮ್ಮ ಮುಂದಿನ ಸನ್ಮಾನಿತರು ಡಾಕ್ಟರ್ ಮಹೇಶ್ ಕುಮಾರ್ ಸಾಣೂರು. ಉಡುಪಿ ಜಿಲ್ಲೆ ಕಾರ್ಕಳದ ಸಾಣೂರಿನ ಶ್ರೀ ಮಹಾಬಲ ಮತ್ತು ಶ್ರೀಮತಿ ವಿಶಾಲ ದಂಪತಿಗಳ ಪುತ್ರರಾದ ಮಹೇಶ್ ಕುಮಾರ್ ಅವರು ಮ್ಯಾಂಗ್ಳೂರ್ ಯೂನಿವರ್ಸಿಟಿಯಿಂದ MSc ಕೆಮಿಸ್ಟ್ರಿಯಲ್ಲಿ ಪದವಿ ಪಡೆದು ಭಾರತೀಯ ರಂಗಭೂಮಿ ಹಾಗೂ ಯಕ್ಷಗಾನದಲ್ಲಿ PhD ಯನ್ನು ಕೂಡ ಪಡೆದಿರುತ್ತಾರೆ. ಇವರು ಪ್ರಸ್ತುತ ಭುವನೇಂದ್ರ ಕಾಲೇಜು ಕಾರ್ಕಳದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದು ಭರತನಾಟ್ಯ ಕಲಾವಿದರು ಆಗಿರುವ ಶ್ರೀಧರು ಯಕ್ಷಗಾನದತ್ತ ಆಕರ್ಷಿತಗೊಂಡು ತೆಂಕುತಿಟ್ಟಿನ ನಾಟ್ಯಾಭ್ಯಾಸವನ್ನ ಗುರುಗಳಾದ ಶ್ರೀ ಮಹಾವೀರ
ಪಾಂಡಿ ಕಾಂತಾವರ ಹಾಗೂ ಬಡಗುತಿಟ್ಟಿನ ನಾಟ್ಯವನ್ನ ಬನ್ನಂಜೆ ಸಂಜೀವ ಸುವರ್ಣ ಮತ್ತು ಸುಬ್ರಹ್ಮಣ್ಯ ಪ್ರಸಾದ್ ಮುದ್ರಾಡಿ ಅವರ ಬಳಿ ಪಡೆದು ಹಂತ ಹಂತವಾಗಿ ಬೆಳೆಯುತ್ತಾ ಶ್ರೀ ಕಟೀಲು ಮೇಳದಲ್ಲಿ ಪೂರ್ಣ ಪ್ರಮಾಣದ ಕಲಾವಿದರಾಗಿಯೂ ವೃತ್ತಿಯನ್ನ ಆರಂಭಿಸಿದರು. ಪುಂಡು ವೇಷ, ಕಿರೀಟ ವೇಷ, ಬಣ್ಣದ ವೇಷ, ಸ್ತ್ರೀ ವೇಷ ಎಲ್ಲದಕ್ಕೂ ಸೈ ಎನಿಸಿಕೊಂಡು ಉಭಯ ತಿಟ್ಟುಗಳ ಪ್ರಸಿದ್ಧ ಕಲಾವಿದರೊಂದಿಗೆ ವೇದಿಕೆ ಹಂಚಿಕೊಂಡು ಕ್ಲಿಷ್ಟ ಪಾತ್ರಗಳಿಗೂ ಲೀಲಾಜಾಲವಾಗಿ ಜೀವ ತುಂಬಿರುತ್ತಾರೆ. ಹೆಣ್ಣನ್ನೇ ನಾಚಿಸುವ ಲಾಲಿತ್ಯಪೂರ್ಣ ಅಭಿನಯ ಶ್ರೀಯುತರದು. ತಮ್ಮ ಹಾವ ಭಾವ ಶೃಂಗಾರ ನಾಟ್ಯದಿಂದ ಸಾಕ್ಷಾತ್ ದೇವಿಯೇ ರಂಗಸ್ಥಳದಲ್ಲಿ ಪ್ರತ್ಯಕ್ಷಗೊಂಡಂತೆ ಭಾಸಗೊಳಿಸಿ ಯಕ್ಷಾಭಿಮಾನಿಗಳ ಮನಗೆದ್ದಿರುವ ಯಕ್ಷರಾಣಿ, ಯಕ್ಷ ಸಿಂಚನ, ಯಕ್ಷ ಮೇನಕೆ, ಅಭಿನಯ ಶಾರದೆ ಎಂಬ ಬಿರುದಾಂಕಿತ ಡಾಕ್ಟರ್ ಮಹೇಶ್ ಸಾಣೂರು ಅವರನ್ನ ಯಕ್ಷ ಮಿತ್ರರು ದುಬೈಯ ಯಕ್ಷ ಸಂಭ್ರಮ 2024ರ ಬಪ್ಪನಾಡು ಕ್ಷೇತ್ರ ಮಹಾತ್ಮ ಸಂಘದ ರಂಗ ಮಂಟಪದಲ್ಲಿ UAEಯ ಯಕ್ಷಾಭಿಮಾನಿಗಳ ಮುಂದೆ ಗೌರವಿಸಲು ನಾವು ಹರ್ಷಿಸುತ್ತಿದ್ದೇವೆ. ಇವರಿಗೆ ಹೂಗುಚ್ಛವನ್ನ ಮಾಧವ ಗುಂಡಿಬಾಯಿ ಅವರು ನೀಡಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಶಾಲನ್ನ ಹೂಗುಚ್ಛವನ್ನ ನೀಡಿ ಶಾಲು ಹಾಕಿ ಗೌರವಿಸಬೇಕು. ಫಲಪುಷ್ಪವನ್ನ ಶ್ರೀ ಗುಣಶೀಲ್ ಶೆಟ್ಟಿ ಅವರು ನೀಡಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಫಲವನ್ನ I request Shri Jangit sir to please come forward and give him the memento of this. ಮುಂದಿನ ಸನ್ಮಾನಿತರು ಶ್ರೀ ಲೋಕೇಶ್ ಕಟೀಲು. ದಕ್ಷಿಣ ಕನ್ನಡ ಜಿಲ್ಲೆಯ ಕಟೀಲಿನ ಶ್ರೀ ಈಶ್ವರ ಆಚಾರ್ ಮತ್ತು ವಾರಿಜಾಕ್ಷಿ ದಂಪತಿಗಳ ಮಗನಾದ ಶ್ರೀ ಲೋಕೇಶ್ ಕಟೀಲ್ ಅವರು 8ನೇ ತರಗತಿಯಲ್ಲಿರುವಾಗಲೇ ಚೆಂಡೆ ವಾದಕರಾಗಿ ಯಕ್ಷರಂಗವನ್ನು ಪ್ರವೇಶಿಸಿದವರು. ಯಕ್ಷಗಾನದ ಮುಮ್ಮೇಳದ ಕಲೆಯನ್ನ ಪುಷ್ಪಕೆರೆ ಕೃಷ್ಣ ಭಟ್ರಿಂದ ಅಭ್ಯಾಸಿಸಿದರೆ ಹಿಮ್ಮೇಳದ ತರಬೇತಿಯನ್ನು ವೆಂಕಟೇಶ್ ಉಪಾಧ್ಯಾಯರಿಂದ ಪಡೆದರು. ಮಂಗಳೂರು ವಿವಿ ಆಯೋಜಿಸಿದ ಯಕ್ಷೋತ್ಸವದಲ್ಲಿ ಸತತ 3 ಬಾರಿ ಪುಂಡುವೇಷ ಪ್ರಶಸ್ತಿ ತನ್ನದಾಗಿಸಿಕೊಂಡ ಸವ್ಯಸಾಚಿ ಇವರು. ತನ್ನ ವೈದಿಕ ವೃತ್ತಿಯೊಂದಿಗೆ ಯಕ್ಷಗಾನ ಕಲಾವಿದರಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ. ಸುರತ್ಕಲ್ ಮೇಳ, ಸಸಿಹಿತ್ಲು ಮೇಳ, ಬಪ್ಪನಾಡು ಮೇಳಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಶ್ರೀಯುತರು ಪ್ರಸ್ತುತ ಕಟೀಲು ಮೇಳದಲ್ಲಿ ಮದ್ದಳೆಗಾರರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಬೇರೆ ಬೇರೆ ಸಂಘ ಸಂಸ್ಥೆ, ಶಾಲಾ ಕಾಲೇಜುಗಳಲ್ಲಿ ಯಕ್ಷಗಾನ ಗುರುಗಳಾಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಅದೆಷ್ಟೋ ಉತ್ತಮ ಉದಯೋನ್ಮುಖ ಕಲಾವಿದರನ್ನ ಯಕ್ಷಗಾನ ಲೋಕಕ್ಕೆ ನೀಡಿರುತ್ತಾರೆ. ಶ್ರೀಯುತರು ಯಕ್ಷಗಾನದ ಎಲ್ಲ ಆಯಾಮಗಳಲ್ಲೂ ಪರಿಣತರಾಗಿದ್ದು ಕುದ್ರೋಳಿ ಗಣೇಶ್ ಅವರ ಜಾದೂ ತಂಡದಲ್ಲಿ ಚೆಂಡೆ ವಾದಕರಾಗಿ ಭಾಗವಹಿಸಿ ಭಾರತದಾದ್ಯಂತ ಸಂಚರಿಸಿರುತ್ತಾರೆ. ದೂರದರ್ಶನದ ಯಕ್ಷಗಾನ ಕಾರ್ಯಕ್ರಮಗಳಲ್ಲೂ ಭಾಗವಹಿಸಿದ ಹೆಮ್ಮೆ ಇವರದು. ಇವರನ್ನ ಯಕ್ಷ ಮಿತ್ರರು ದುಬೈ ಯಕ್ಷ ಸಂಭ್ರಮ 2024ರ ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಪ್ರಸಂಗ ರಂಗ ಮಂಟಪದಲ್ಲಿ UAE ಯಕ್ಷ ಅಭಿಮಾನಿಗಳ ಮುಂದೆ ಸನ್ಮಾನಿಸಲು ನಾವು ಹರ್ಷಿಸುತ್ತಿದ್ದೇವೆ. ಇವರನ್ನ ಶಾಲು ಹೊದಿಸಿ ಗೌರವಿಸಬೇಕು ಅಂತ ನಾನು ವರಹರೂಪ ಪ್ರವೀಣ್ ಶೆಟ್ಟಿ ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ಸತೀಶ್ ಪೂಜಾರಿ ಅವರು ಬಲಾರಿ ಸತೀಶ್ ಪೂಜಾರಿ ಅವರು ಗೌರವದ ಜಯಂತ್ ಶೆಟ್ಟಿ ಅವರು ಕೂಡ ಗೌರವಧನ ಸ್ಮರಣೆಗೆ ನೀಡಬೇಕಂತ ಹೇಳಿ ಸನ್ಮಾನಿತರು ಚುಟುಕಾಗಿ ಅದೆರಡು ಮಾತಾಡಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಎಲ್ಲಾ ಕಲಾಭಿಮಾನಿ
ದಶಕಗಳಿಂದ ನಿರಂತರವಾಗಿ ಯಕ್ಷಗಾನ ಕಲಾ ಸೇವೆಯನ್ನು ಮಾಡುತ್ತಾ ಬಂದಿರುವ ರಂಗದ ರಾಜ ಶ್ರೀ ರಾಧಾಕೃಷ್ಣನವರ ಮಧುರು ತನ್ನ ವಿನೂತನ ಶೈಲಿಯ ಅಭಿನಯದಿಂದ ಯಕ್ಷಗಾನದ ಭವ್ಯ ಪರಂಪರೆಗೆ ಹೊಸ ಮೆರಗನ್ನಿದ್ದ ಶ್ರೇಷ್ಠ ಕಲಾವಿದರು. ಇವರನ್ನು ಯಕ್ಷ ಮಿತ್ರರು ತಂಡದ ವತಿಯಿಂದ ಶ್ರೀಯುತ ಹರೀಶ್ ಶೇರಿಗಾರ್ ಇವರು ಹೂಗುಚ್ಚ ನೀಡಿ ಶಾಲು ಹೊದಿಸಿ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು. ಇನ್ನೊಬ್ಬ ಮುಂಬೈನ ಯುವ ಕಲಾವಿದ ಶಿವರಾಜ್ ಬಜೆಪಳ್ಳು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶಿವರನ್ನು ಸಲ್ಲಿಸಿ ವಿಶೇಷವಾಗಿ ಸ್ತ್ರೀ ಪಾತ್ರಗಳಲ್ಲಿ ತಮ್ಮ ಚಕ್ಕೆತೆಯನ್ನು ಮೆರೆದಿದ್ದು ಇಂದಿನ ಈ ಪ್ರಸಂಗದಲ್ಲಿ ಮೋಹಿನಿ ಪಾತ್ರವನ್ನ ನಿರ್ವಹಿಸುವಂತಹ ಭುವನ್ ಶೆಟ್ಟಿ ಇವರನ್ನು ಯಕ್ಷಮಿತ್ರರು ತಂಡದ ವತಿಯಿಂದ ಸನ್ಮಾನಿಸಲಾಗಿದೆ. ಧನ್ಯವಾದಗಳು. ವೇಷಭೂಷಣಗಳಲ್ಲಿ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಶ್ರೀ ಜಯಂತ ಜೋಗಿ ಇವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಜಯಂತ ಜೋಗಿ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. इनकी व्हाट्सएप बना यानी पूरा कर दिया यानी वो तो कंटेंट क्या लोग ಅಲ್ಲ ತುನಿಗೆ ಪಕ್ಕ ಕಡಬಿಲ್ಲ ಯಾನಿ ರೂಮ್ ಕೊಡಿ ಕಂಟೆಂಟ್ ಲಿಂಕ್ ಕಡಬಿಲ್ಲ ಯಕ್ಷಗಾನ ನೇಪಥ್ಯ ಕಲಾವಿದರಾಗಿ ಯಕ್ಷಗಾನ ಪ್ರಸಾದನ ಕಲಾವಿದನಾಗಿ ವೇಷಭೂಷಣ ತಯಾರಿಕನಾಗಿಯೂ ಸಾವಿರಾರು ಯಕ್ಷಗಾನ ಮೇಳಗಳಲ್ಲಿ ಸೇವೆಯನ್ನು ಸಲ್ಲಿಸಿರುವಂತಹ ಶ್ರೀಯುತ ಜಯಂತ್ ರವರನ್ನು ಯಕ್ಷ ಮಿತ್ರರು ತಂಡದ ವತಿಯಿಂದ ಶ್ರೀಯುತ ವಾಸು ಭಟ್ ಪೊತ್ತಿಗೆ ಅವರು ಸನ್ಮಾನಿಸಿದರು. ಧನ್ಯವಾದಗಳು.
ನಿಮ್ಮನ್ನು ಹಾಕಿ ಬಿಡುವ
ವೇಷಧರ್ಮ ಇವರಲ್ಲಿ ಹೋಗಿ ಸೇರುವುದಕ್ಕಿಂತ ಮೊದಲು ದೇವಿ ಭಗವತಿ ಕಣ್ಣು ಬೆಳ್ಳದು ದೇವಿ ಭಗವತಿ ಕಣ್ಣು ಮೊದಲೇ 2ನೇ ಜಾಗಕ್ಕೆ ಮೊದಲನೇ ಜಾಗ ಅಲ್ಲ. ಹಾಗಾಗಿ ನಿನ್ನ ಹೊಣೆಗಾರಿಕೆ ಹೆಚ್ಚು. ಸರಿಯಾಗಿ ನಾನು ಕೇಳಿದ್ದಕ್ಕೆ ಉತ್ತರವನ್ನು ಕೊಡು.
ಅವರ ಸಕಲ ಇಷ್ಟಾರ್ಥವನ್ನು ಒದಗಿಸಿಕೊಡತಕ್ಕವರು. ಆದರೆ ವರ್ಷದಲ್ಲಿ ಒಂದು ಸಲ ಬೇರೆ ಪರ್ವಕಾಲದಲ್ಲಿ ನಿಮಗೆ ಅವರು ಬಗೆ ಬಗೆಯಾಗಿ ಕೊಡುವಂತಹ ಸೇವೆಯನ್ನು ಪೂರ್ಣಗೊಳಿಸುತ್ತಾ ಸ್ವೀಕರಿಸಿ ಅವರ ಅಭೀಷ್ಟವೇನುಂಟು ಅದೆಲ್ಲವನ್ನು ನೀನು ಸಲ್ಲಿಸತಕ್ಕದ್ದು. ನಮ್ಮ ಜೊತೆಗೆ ಬರುವುದು ಬೇಡ, ಇಲ್ಲಿಯೇ ಇದ್ರೆ ಇನ್ನು ಹೋದ್ರೆ ಒಂದು ಪಾಲ 4 ಪಾಲು ಮಾಡಿ ಸರಿ ಎಲ್ಲರೂ ಅಥವಾ ಇನ್ನು ಹೋಗಿ ಸೇರುವುದಕ್ಕಿಂತ ಪದ ಹೆಚ್ಚು ದೇವಿ ಭಗವತಿ ಕರೆದು ಬೆಳಗು ದೇವಿ ಭಗವತಿ ಕರೆದು ಬೆಳಗು
ದೇವತಾ ಕಾರ್ಯವನ್ನು ಸುತ್ತಕ್ಕೆ ಜಗತ್ತಿರುವವನು ನಾನು. ನಗವರ ನಿನಗೆ ದೇವತ್ವವಿಲ್ಲ. ದೈವತ್ವ ಕೆಳಗಿಳಿ ಇನ್ನು ಮೇಲುವ ಪುರಾಣದಲ್ಲಿ ಕೇವಲ ದೈವವಾಗಿ ಉಳಿಯತಕ್ಕದ್ದು. ಕೆಳಗಿದ್ದ ಹೊತ್ತಿಗೆ ಏನು ಕರೆದರೆ ಅಬ್ಬೇ ನಾನು ಪಂಜೂರು ಬಂದೆ. ಅದುವೇ ನನಗೆ ಅಭಿಧಾನ. ಇನ್ನು ವರಹ ಅಂತ ಕರೀಲಿಕ್ಕಿಲ್ಲ. ಪಂಜೂರು ಎನ್ನುವ ಅಭಿಧಾನದಿಂದ ಈ ದಿನ ನಾಟ್ಯ ಹಾಕಿ ನಾಡಿನಲ್ಲಿ ಕಾರಣಿಕದ ದೈವವಾಗಿ ನಿಲ್ಲಿಸತಕ್ಕದ್ದು. ಆದ್ದರಿಂದ ಸಾಹಿತ್ಯವನ್ನು ಕಲ್ಪಿಸುವ ಹೊತ್ತಿಗೆ ಯಾರು ಶರಣ ಮಾಡ್ತಾರೆ, ಯಾರು ಅವರ ಸಕಲ ಇತರಾರ್ಥವನ್ನು ಒದಗಿಸಿಕೊಳ್ಳತಕ್ಕವರು. ಆದರೆ ವರ್ಷದಲ್ಲಿ ಒಂದು ಸಲ ಬೇರೆ ಪರ್ವಕಾಲದಲ್ಲಿ ನಿಮಗೆ ಅವರು ಬಗೆಬಗೆಯಾಗಿ ಕೊಡುವಂತಹ ಸೇವೆಯನ್ನು ಪೂರ್ಣಗೊಳಿಸುತ್ತಾರೆ ಸ್ವೀಕರಿಸಿ ಅವರ ಅಭಿಪ್ರಾಯವುಂಟು ಅದೆಲ್ಲವನ್ನು ನೀನು ಸಲ್ಲಿಸತಕ್ಕದ್ದು. ನಮ್ಮ ಜೊತೆಗೆ ಬರುವುದು ಬೇಡ, ಇಲ್ಲಿಯೇ ಇದ್ರೆ ಇನ್ನೂ ಹೋದ್ರೆ ಒಂದು ಪಾಲು 4 ಸಾಲ ಮಾಡಿ ಸರಿ ಎಲ್ಲರೂ ಸಾಗಿ ಸಾಗಿ ಬಂದು ಸೇರಿದ ಪ್ರದೇಶ ಮೆರವ ಮಂಗಳಾಪುರ. ಇಲ್ಲಿ ಊಟದ ಕಡವಲು ವಿಧಿಸುವ ಮೂಲಕವಾಗಿ ಮನಸ್ಸು ತುಂಬಾ ಸಂತೋಷವನ್ನು ಅನುಭವಿಸಿದ ನಾವುಗಳು ಮುಂದಕ್ಕೆ ಇದುವೆ ಪ್ರಮಾಣ ಅನ್ನುವಂತೆ ಈ ಪ್ರದೇಶವನ್ನ ಕುದ್ರೋಡಿ ಈ ಅಭಿಧಾನದಲ್ಲೇ ಕುಂದಿಸಲಿ. ಕುದ್ರೋಡಿಯನ್ನು ಉಳಿದು ಮತ್ತೆ ಮತ್ತೆ ಮುಂದುವರಿದು ಚಿತ್ರವಾದ ಆಡ್ತಾರೆ. ಇದು ಚಿತ್ರಾಪುರವಂತೆ. ಅಕ್ಕ ಚಿತ್ರವಾದಂತಹ ನಾಡನ್ನು ಕಂಡಾಗ ಮನಸ್ಸಿಗೆ ಏನೋ ಸಂತೋಷವಾಗುತ್ತದೆ. ಏನು ಹೇಳಲಿಕ್ಕೆ ಹೊರಟಿದ್ದೀರಿ? ಈ ಸ್ಥಳವನ್ನು ಕಂಡಾಗ ತಂದೆಯ ನೆನಪಾಯಿತು. ಸುತ್ತಲವನ್ನು ಆರಿಸಿ ಅಲ್ಲಿಯೇ ನೆಲೆಯಾಗಬೇಕೆಂಬ. ಹಾಗಾಗಿ ಇಲ್ಲಿನ ಜನರನ್ನು ಕರೆಯುತ್ತಾ ನಾನು ಈ ಸ್ಥಳದಲ್ಲಿ ನೆಲೆಯಾಗುತ್ತೇನಂತೆ. ನಮ್ಮನ್ನು ಬಿಟ್ಟು ಉಳಿಯೋ ಪ್ರಕರಣ ಆದಷ್ಟು ಬೇಗ ಬಂದು ನಿನ್ನ ಮನಸ್ಸಿನ ಅಭಿಲಾಷೆಯನ್ನು ಅದಕ್ಕೆ ನಾವು ಯಾವಾಗ ಅಡ್ಡಿ ಮಾಡೋದಕ್ಕೆ ಹಾಗೆ ಆಗಲಿ.
ಹಿಂದೆ ಉಳಿದವರು ಮುಂದೆ ಬಂದಿದ್ದಾರೆ. ಚಿತ್ರಾಪುರದಲ್ಲಿ ಕಿರಿಯವಳಾದಂತಹ ಲಕ್ಷ್ಮೇಶ್ವರಿ ತನ್ನ ಸಾನ್ನಿಧ್ಯವನ್ನು ಇಳಿಸುವುದಕ್ಕೆ ಮನಸ್ಸು ಮಾಡಿತು. ಆದರೆ ಹುಡುಗ ಆಯಸ್ಸು ನಿಮಗೆ ಮಾತ್ರ ಅಲ್ಲ, ನಮಗೂ ಆಗ್ತದೆ. ನೀನು ಒಬ್ಬ ಬಿಟ್ಟು ನಾನು ಸಹಜವಾದ ಬಿಸಿಲ ಬೇಗೆಗೆ ಬಳಲಿ ನಾವು ಕೃಷಿಯನ್ನು ಅನುಭವಿಸ್ತಾ ಇದ್ದೇವೆ. ಇರಬೇಕು ಜನ ಗೊತ್ತಾಯ್ತದೆ. ಅಣ್ಣಗೆ ತೋಟದ ಅಣ್ಣಯ್ಯ ಬಂದ ಯಾನೆ ಯಾನ ಬಣ್ಣದ ತೂಜಾನೆ ಅಲ್ಲಿ ಪೂರ ಕೊಬ್ಬೆ ಮಾಡಿ ಅಣ್ಣಯ್ಯ ಅಣ್ಣಯ್ಯ ಬಾರೋ ಸಕ್ಕರೆ ಕೈದಾರೋ ಮಕ್ಕಳ ಬಾಯಿಗೆ ಈ ರೀತಿಗೆ ಈ ಮಿಠಾಯಿ ಮಾರನಾಯನ ಮಿಠಾಯಿ ಮಾರನಾಗ ಜೋಕ್ಲೆ ಏಪಲ್ ಮುಟ್ಟೆ ಬಣ್ಣದ ಒಂದು ದನ ಬಣ್ಣದ ಮುಟ್ಟಾಯಿ ಕಣಬೇಕು ಜೋಕ್ಲೆ ಬರ್ಬೇಕು ಅಂತ ಜೋಕ್ಲೆ ಯಾಕೆ ಬಣ್ಣ ಬಾರಿ ಮುಟ್ಟೆ ಬಾರಿ ಮುಟ್ಟ ಎಂಕಲಂತೆ ಜೋಕುಲು ಬಣ್ಣ ಇದೇ ಈ ಲೋಕರು ಒಂದು ಅನ್ಯಾಯ ಮಲ್ಪಂದಿನ ಮನಸ್ಸು ಸುತ್ತ ಇದ್ದಿನ ಒಂದು ನಡಮಾಡಿ ಉಂಟು ಅಂತ ಇಲ್ಲದೆ ಮಾತ ಮೀ ಪಾದು ಕೆಲಸ ಬಾಯಿ ಬರುತ್ತೆ ಅಂದಪ್ಪ ಕೆಲವು ಕಡೆಗೆ ಕೊಂಡ ಈ ಗೊಚ್ಚು ಗೊಚ್ಚು ಬಣ್ಣಗಳ ಕೆಲವು ಮುತ್ತ ಅಂದಪ್ಪ ಇದ್ದೆ ನೋಡ್ಬಣ್ಣ ಯಾರು ಕುಸಲ ಬನ್ನಿ ಜೋಕುಲ್ ಬಂದಿದ್ದೆ ನಮ್ಮ ಎನ್ನ ಉದ್ಯೋಗದಾತಂದಿಗೆ ಕೈ ಮುಡ್ತಾ ಇದ್ದೀನಿ ಮುತ್ತಲೆ ಅತ್ತೆ ವ್ಯಾಪಾರ ಬರೋದ ಮುತ್ತೆ ಆದ್ರೆ ಒಂದು ಇಂಚು ಬರ್ತೀನಿ ಹೋಯ್ತಾ ಆಗ ಪಂಪರನ್ನ ದಾನ ತೊಂದರೆಚ್ಚಿ ಅಂತ ದಾದ ಮುಟ್ಟ ಜ್ಞಾನ ನೀರ ಕುಜಿಲೇ ಮತ್ತೊಬ್ಬ ಆಯ್ತು ಕಲಿತು
ಐದತ್ತು 4 5 ಒಂದು ಒಬ್ಬನೊಟ್ಟಿಗೆ ಒಂದಿ ಕಣ್ಣು ಅವಸರ ಗಂಡ ಸುಮ್ಮನೆಯನ್ನು ಇದ್ದಿದ್ರೆ ಹಾಕ್ಬೇಕು ಅವಸರ ಅಪ್ಪ ಇಷ್ಟು ಜನ ನಿಮ್ಮನ್ನು ಬೈದಾರ ನಿಮ್ಮನ್ನು 3 ಕುಂದಾರ ಒತ್ತು ಬರ್ತೀನಿ 3 ದಾನ ಕೊಡ್ತೀನಿ ಮಗನಿಗೆ ನಮ್ಮನ್ನು ಕೇಳುತ್ತಿದ್ದು ಯಾರ ಅಣ್ಣ ಏನು ತೋಟದ ಅಣ್ಣ ಏನು ಎನ್ನುವುದಲ್ಲ ಮಕ್ಕಳು ಬಾಯಾರಂತ ಬರ್ತಿಗೆ ಹೆಚ್ಚಿನ ಒಂದು ಬಾಯಾರಂತ ಕುಟುಂಬದ ಗುಂಪು ನಾವು ಸರಿ ಕೇಳಿಗೆ ಬಸವಳಿ ತಂದೇವೆ ಮಸಾಲೆ ವಿಷಯ ಬಂದ್ರೆ ಇಚ್ಚಿಂದ ಮಸಾಲೆ ಬಂದ್ರೆ ಹೆಚ್ಚಿನ ಇದು ಪೂರ ಪಾಟು ಕಂಪೌಂಡ್ ಮುಜಿ ಹಿರಕೊಂಡು ಒಣಸು ನೋಡ್ಬೋದು ಅದಕ್ಕೆ ಬಲ್ಲ ಮಸಾಲೆ ಇರ್ತದೆ ಅಣ್ಣ ದಾದ ಪೂರಾಗಿ ಬರ್ಪೆ ಮಾರೆ ಯಾರು ತುಂಬೆ ಒಂದು ಬೆಟ್ಟ ದೊಂಬದ ಒಂದು ಮಸಾಲೆ ಹೆಚ್ಚಿನ ಮಸಾಲೆ ಅಲ್ಲಪ್ಪ ದೊಂಬದಲ್ಲಿ ಒಂದು ಮಸಾಲೆ ಅಲ್ಲಿ ಒಕ್ಕಡೆ ಬಟ್ಟ ಬೆಟ್ಟ ಮತ್ತೆ ಮಸಾಲೆ ಮಗತ್ತದೆ ದೊಂಬೋಡ್ ಮಗದಾಗಿದ್ದ ಒಂದು ಮಸಾಲೆ ಇದು ಮಾತ್ರ ಗೊತ್ತು ನೋಡಿ ಮಸಾಲೆ ಇದು ಮಸಾಲೆ ಇಲ್ಲ ಮಸಾಲೆ ಅಂತಿಗೆ ಬೆಂಡೆಕಾಯಿ ಇದು ಬೆಂಡೆಕಾಯಿ ನಾವು ಸಾರು ಮಾಡ್ತದೆ ಎದುರು ಮಾಡಲ ಬೆಂಡೆಕಾಯಿ ಅಂತ ಬೆಂಡೆಕಾಯಿ ಮಾಡ್ತಾರಲ್ಲ ಕಾಸು ಕೊಡ್ಬೋದು ದಿನ ಒಂದು ತೂಕ ಹೆಚ್ಚಾಗ್ತದೆ ಏನೇ ಗೊತ್ತು ತುವ್ಯಾ ಬಂತಲ್ಲ ಬೆಂಡೆಕಾಯಿ ಗ್ಯಾಸು ಎದುರು ಮಾಡೋ ಬೆಂಡೆಕಾಯಿ ಅದು ಕಟ್ಟೆ ದುಡ್ಡು ಕಟ್ಟೆ ಇನ್ನೇನು ತೂದು ಆಂಡಲ ಸರ್ತ ಮತ್ತೆ ದಿನ ಅವಾಗ ನಾವು ಬೆಂಡೆಕಾಯಿ ಕೊಟ್ಟು ಇದು ಬೆಂಡೆಕಾಯಿ ಇಲ್ಲ ಈ ಕುಡಿಸ್ತಾರೆ ಅಂತ ಹೇಳಿ ತರಕಾರಿ ಮಾಡೋದು ಹೇಳ್ಕೊಡುವ ನೀರಡಿಕೆ ಅಲ್ಲ ಮಕ್ಕಳಿಗೆ ಕಡಿಮೆ ಮಸಾಲೆ ಆಯ್ತು ಮಕ್ಕಳು ಇದ್ದಿನ ಮಣ್ಣು ಬೆಂಡೆಕಾಯಿ ಇದ್ದೆ ನೀರಡಿಕೆ ಬಂಡೆ ನಮ್ಮ ಬಜ್ಜಿ ನೀರು ಎಣ್ಣೆಲ್ಲ ಬಜ್ಜಿ ಇದು ತೋಟೈತಿ ಕಲ್ಲಿ ಮೂರನೇ ಫೋನಾಗ ಇಂಚೆ ಹೋಗ್ಬೇಕಾರೆ ಫೋನಾಗ ಅಲ್ಪ ಬಜ್ಜಿ ಇಬ್ಬರು ಬೇರೆ ಮಾಡಿ ತುಪ್ಪ ಅಜ್ಜ ಪಿರ ಬಂದಾಗ ಕಂಡದತ್ತ ಕಂಡದತ್ತ ಏನಂತ ನಾನು ಅಜ್ಜ ಸಣ್ಣ ಬಂದ ಹೆಚ್ಚಿನ ಬಜ್ಜಿ ಮಾಡ್ಕೊಂಡಾಗ ಸಾಟಿ ಕುಡಿಯೋದು ಸಾಟಿ ಕುಡಿಯ ಇದು ಬಜ್ಜಿ ಇಲ್ಲ ಅಲ್ಲ ಎಕ್ಕಡೆ ಬರ್ಕೊಂಡ ಇಷ್ಟೊತ್ತು ಬಂತು ಹೋದಂತಂದ ಮನೆಯೊಳಗೆ ಕಲಿ ಕೇಳಿ ಕಲಿಗೆ ಈ ಉಂಟು ಗೊತ್ತಾಗ ಕಲ್ಯಾಣ ಸಾಲಿ ಕೇಳಿಗೆ ಕೇಳಿ ಅಂತ ಬಣ್ಣ ಕಲ್ಯ ಹತ್ಯ ನೀರು ಬೇಕು ಬಿಡಲಿಕ್ಕೆ ಸರಿ ಕೇಳ ಮನೆಯಲ್ಲ ಕೊಂಡ ಬೋಡಿಗೆ ಕೊಂಡ ಇಲ್ಲ ಆದ್ರೆ ನನಗೆ ಬಿತ್ತುವುದು ಕೊಂಡ ತೆಗಿಲಿಕ್ಕೆ ಒಂದು ಮನೆ ಗೊತ್ತು ನೋಡುವಾಗ ನಾ ಕೊಂಡ ಕೊರಿಯರ ಇದು ಈ ಕಲಿ ಇದು ತೋಟ ತೆಂಡಲು ಮತ್ತೆ ಬೆಳಿ ಬರ್ತಾರೆ ಒಡೆದು ಎಲ್ಲ ಲೇಖಕನ ಅಂತ ಹೇಳ್ತಾರೆ ನೆಟ್ಟು ಬರ್ತೀನಿ ನಿಂಗೆ ಮದುವೆ ಆಗ್ತದ ನಿಂಗೆ ವಿಷಯ ಗೊತ್ತಿದ್ದು ಅದ ವಿಷಯ ಮಾಡ್ತದ ನಂಗೆ ಬಿಳಿ ಬರ್ತದ ಗೊತ್ತಾ ಇದು ಬಿಳಿ ಇದು
ಭಕ್ತಿಯಿಂದ ಮತ್ತು ಪ್ರೀತಿಯಿಂದ ಪಟ್ಟದನ್ನು ನಾನು ಕುಡಿಯುತ್ತೇನೆ. ಪರಮೇಶ್ವರಿ ಬೇಸರ ಪಡುವುದಿಲ್ಲ. ಯಾಕೆ ಗೊತ್ತೇ, ಈ ಬಡವನ ಭಕ್ತಿಯ ಎದುರು ಜಾತಿ ಮುಖ್ಯವಲ್ಲ, ನೀತಿ ಮುಖ್ಯ ಎಂಬುದನ್ನು ಈ ಕ್ಷಣದಲ್ಲಿ ನಾನು ಅರಿತುಕೊಂಡಿದ್ದೇನೆ. ಹಾಗಾಗಿ ಈ ಸಸಿಯಿತ್ತು ಪ್ರದೇಶದಲ್ಲಿ ಭಗವತಿಯಾಗಿ ನೆಲೆಯಾಗಲು ಅವಕಾಶ ಕೊಡುವೆಯಾ? ಭಗವತಿ, ನಿನ್ನ ಮೇಲೆ ಮುನಿಸಿಕೊಂಡಿದ್ದೇನೆ ಎನ್ನುವ ಹಾಗೆ ನೀನು ಭಾವಿಸಬೇಡುವೆ. ನಮ್ಮ ಸಹೋದರಿ, ನಿನ್ನನ್ನು ಬೇರೆ ನುಡಿಗಳಿಂದ ನಾನು ಘಾತಿಸಿದ್ದೇನೆ, ನನ್ನ ಮನಸ್ಸಿಗೆ ನೋವು ಮಾಡಿದ್ದೇನೆ ಅನ್ನೋ ಹಾಗೆ ನೀನು ಯಾವ ಕಾರಣಕ್ಕೂ ಭಾವಿಸುವುದು ಬೇಡ. ಈ ಪೂರ್ವದಲ್ಲಿ ದಾರಿಕನ ವಧ ಪ್ರಕರಣದಲ್ಲಿ ಕಾಳಿಕಾ ಸ್ವರೂಪದಿಂದಲೇ ರಕ್ತಪಾತವನ್ನು ಮಾಡಿದವಳಿತ್ತು. ಆಸುರಿ ಕ್ರಿಯೆಯಿಂದ ತೊಲಗಿಸಿಕೊಂಡವಳು. ಆದ್ದರಿಂದ ಆ ಬಗೆಯ ಪೂಜೆಯ ನಿನಗೆ ಸಲ್ಲತಕ್ಕದನ್ನು ನಿರ್ಣಯಿಂದಲೇ ಈ ಪ್ರಕರಣ ಸಾಧಿತವಾಗಬೇಕಾಯಿತು. ಏನೋ ಕಾಲವಶರಾಗಿ ನಾವು ವ್ಯವಹರಿಸಿದ್ದೇವೆ. ಇಲ್ಲೇ ಇರುವುದಕ್ಕೆ ನಿನಗೆ ಮನಸ್ಸು ಉಂಟು ಅಂತಾದರೆ ನಿನ್ನ ಮನಸ್ಸು ಹೇಗೆ ಹೇಳುತ್ತದೆ ಹಾಗೆ. ಪರಮೇಶ್ವರಿ, ಇಲ್ಲಿಯವರೆಗೆ ನಾವು ಜೊತೆಯಾಗಿ ಇದ್ದವರು, ಇನ್ನು ಮುಂದೆ ಅದರಲ್ಲಿ ನಾವು ಬೇರೆ ಬೇರೆ ಆಗಲಿದ್ದೇವೆ. ಅನಿವಾರ್ಯ. ಹಾಗಾದರೆ ಇನ್ನು ನನ್ನ ಮತ್ತು ನಿನ್ನೆ ಭೇಟಿಯಾದರೂ ಹೇಗೆ? ನಿನ್ನನ್ನು ಅಗಲಿ ಅಥವಾ ನಿನ್ನನ್ನು ಬಿಟ್ಟು ಬಹಳ ದೂರ ಹೋಗ್ತೇನೆ ಅಂತ ಭಾವಿಸಬೇಡ. ಸಸಿಯಿತ್ತಲು ಪ್ರದೇಶದಲ್ಲಿ ನಿನ್ನ ಸನ್ನಿಧಾನ ಆಗ್ತದೆ. ಸ್ವಲ್ಪ ದೂರದಲ್ಲಿ ನಾನು ಇದ್ದುಕೊಳ್ಳುವುದಕ್ಕೆ ಮನಸ್ಸು ಮಾಡುತ್ತೇನೆ. ಆ ಸಮಯದಲ್ಲಿ ಆಲಯದಲ್ಲಿ ನಡೆಯತಕ್ಕಂತಹ ಧ್ವಜಾರೋಹಣ ಮತ್ತು ಧ್ವಜ ಅವರೋಹಣ ಅಂದ್ರೆ ಪೂರ್ವ ಸಮಯದಲ್ಲಿ ಮತ್ತು ವಾರ್ಷಿಕ ಜಾತ್ರೆಯ ಅಂತ್ಯ ಸಮಯದಲ್ಲಿ ನಿನ್ನ ಇಲ್ಲದೆ ಹೋಯಿತು ಅಂತಾದ್ರೆ, ನಿನ್ನ ಉಪಸ್ಥಿತಿ ಬಾರದೆ ಹೋಯಿತು ಅಂತಾದ್ರೆ ಯಾವ ಕಾಲಕ್ಕೂ ಆ ಜಾತ್ರೆ ಅಥವಾ ವಾರ್ಷಿಕ ಆರಾಧನೆ ಪೂರ್ಣವಾಗುವುದಕ್ಕಿಲ್ಲ. ಅಲ್ಲದೆ ನೀನು ಶಕ್ತಿ ಸ್ವರೂಪಿಣಿಯಾಗಿ ನಿಜವನ್ನು ಕಾಣಿಸದೆ ಉಳಿದೆ ಅಂತಾದರೆ ನಾನು ರಥವನ್ನು ಹರಡುವುದಕ್ಕೂ ಇಲ್ಲ. ನಿನ್ನ ಕ್ಷೇತ್ರದಿಂದ ನನ್ನಲ್ಲಿಗೆ, ನನ್ನ ಕ್ಷೇತ್ರದಿಂದ ನಿನ್ನಲ್ಲಿಗೆ ಪ್ರಸಾದ ಅನ್ನುವುದು ಎಲೆಗಂತದ ರೂಪದಲ್ಲಿ ವಿನಿಮಯವಾಗತಕ್ಕದ್ದು. ಇದುವೇ ನಾವು ಭೇಟಿಯಾಗುವುದಕ್ಕೆ ಸಂದರ್ಭ. ಆಗಲೇ ಪರಮೇಶ್ವರಿ, ಹಿರಿಯರಾದ ನಿನ್ನನ್ನು ಕಡೆಯದಾಗಿ ಒಮ್ಮೆ ಆನಂದಿಸಬೇಕೆಂಬ ಆಸೆ. ಭಕ್ತನಿಗೆ ಒಯ್ದ ಭಗವತಿಯಾಗಿ ಈ ಸಸಿಯಿತ್ತು ಪ್ರದೇಶದಲ್ಲಿ ಭಗವತಿಯಾಗಿ ನೆಲೆಯಾಗುತ್ತೇನೆ. ಹುಡುಗ, ಭಗವತಿಯಾಗಿ ನೆಲೆಯಾಗುತ್ತೇನೆ. ಏಳು ಮಂದಿಗಳು ಜೊತೆಯಾಗಿ ನಿನ್ನನ್ನು ಸೇರಿಸಿಕೊಂಡು ಹೊರಟವರು. ಒಬ್ಬಳು ಚಿತ್ರಾಪುರದಲ್ಲಿ ನಿಂತಾಯಿ, ಇನ್ನೊಬ್ಬರು ಇದ್ದೇವೆ. ಇನ್ನೇನು ಯೋಚನೆ ಮಾಡಿ ಮುಂದೆ ಬರ. ಹಾಗಾದ್ರೆ ಭಗವತಿ ನೆಲೆನಿಂತ ಕಾಲಕ್ಕೆ ನೀನು ಅವರ ಭಕ್ತರನ್ನು ಉತ್ತರಿಸುವುದಕ್ಕೆ ಮನಸ್ಸು ಮಾಡ್ತೀನಿ ತಾಯಿ. ನಮ್ಮ ಬೆನ್ನು ನೋಡಿ ಬಂದವನಲ್ಲ, ಭಗವತಿಯ ಬೆನ್ನು ನೋಡಿ ಆಕೆಯ ಕರುಣೆಯ ಮೇಲೆ ಆಸೆ ಇಟ್ಟು ಆ ವಿಶ್ವಾಸದಿಂದಲೇ ಬಂದವನು. ಹಾಗೆ ಆಗಲಿ. ಈರುವರು ಇಲ್ಲಿಯೇ ಇದ್ದು ನಮ್ಮೆಲ್ಲವರನ್ನು ಎಡಬಿಡದೆ ಉತ್ತರಿಸುತ್ತಾ ಬನ್ನಿ, ಉತ್ತರಿಸುತ್ತಾ ಬನ್ನಿ.
ಇದು ಗೊಂಡಾಪುರಿ ಎಲ್ಲ ಉಂಟ ಕೂಡ ಬೇಕಲ್ಲ ಅವಳ ரெண்டு பாத்திரம்
ಕುಳಿತ ಮುಗ ಕುಳಿಗ ಈ ಎಕ್ಕಲರಿಗೆ ಮತ್ತ ಒಂದು ಟೈಮ್ ಒಂದೊಂದು ಮಗ ಈ ಒಂದು ಹಿರಿಯನಿಂದ ನಮ್ಮ ಇಲ್ಲದ ದೇವರನ್ನ ಭಕ್ತಿನ ತೂವಳಿಗೆ ದೈವನ ಪ್ರೀತಿನ ತೂವಳಿಗೆ ದಾಯದ ಬಂದ ಅಕ್ಕುಲ ನಮ್ಮನ್ನು ಹಿರಿಯನ ಅಕ್ಕುಲು ಬಂದು ಪ್ರೀತಿ ಹಿಡಿದು ನಮ್ಗೆ ಬೋಡ್ತೀನಿ ಅನುಗ್ರಹ ಅಂತ ಈ ಒಂದು ಹಿರಿಯ ಎನ್ನದು ಹೆಂಚಿನ ಸ್ವಲ್ಪ ಅಂತಲ್ಲ ಐನ ಮಾತು ಮಾಡ್ತದೆ ಮಲ್ಕೊಂಡು ಬಂದ ಎಲ್ಲ ಪ್ರಾರ್ಥನೆ ಕೈ ನೆಲ ಬಂದ ಯಾನ ದಿನ ಮಲ್ಕೊಂಡು ಏನಾದ್ರು ತಪ್ಪು ದೇಶ ಹೂ ಇರ್ತದೆ ದೂರ ಮಾಡ್ತದೆ ಎದ್ದೆತ್ತಿನ ಮಾತ್ರ ಗೊತ್ತು ನೋಡ್ಬಿಟ್ಟು ನಿನ್ನ ಹೆಸರು ಬಂದು ಪ್ರಾರ್ಥನೆ ಯಾರಿಗೆಲ್ಲ ಜೀವನದ ಚರಿತ್ರೆನ ಆಲೋಚನೆ ಮಾಡ್ಕೊಂಡ ಯಾರು ಈ ಊರೇ ಅಂಚಿ ಕೇರಳದ ಪೊನ್ನಾನಿ ಮಾಡ್ಕೊಂಡು ಅಲ್ಪದ ಈಡಲ್ಲಿ ಬರ್ತೇನೆ ದಾಯ ಬರ್ತೇನೆ ಎಲ್ಲೇ ಪರಗ ಯಾರು ಆಲೋಚನೆ ಬರ್ತೇನೆ ಜೀವನದ ಎಡ್ಡೆ ಆವಡು ಮಂಡದು ಜೀವನದ ಎಡ್ಡೆ ಆವಡು ನೋಡಿ ಸುಲಭದ ಸಾಧ್ಯ ಸರಿಯಾದ ನೈಚ್ಯವನೇ ನೈಚೋರು ಅರ್ಥ ಸರಿಯಾದ ಬೆಂದನಾಗೆ ನೈತಲುಪ್ಪು ದಿಕ್ಕರ ಸಾಧ್ಯ ಎಲ್ಲಿ ಮುರಿಯ ನೈಚಂಗು ಪಲ್ಲು ಮುರಿಯ ತಿನ್ನ ಅರ್ಥಾಂಡ ಎಲುಬು ಪೊಡಿಯಾಪನಾಥ ನಮ್ಮ ಬೆಂದ ನಾಂಡ ಕೂಲಿ ಪೊಡಿಯಾಪನಾಥ ತಿನ್ನೋಲಿ ಅಂಚ ಸರಿಯಾದ ಬೆಂದದ ಜೀವನ ಎಡ್ಡಾವಡು ಪಟ್ಟದ ಯಾನ ಆಲೋಚನೆ ಬಂತಂದು ಒಂಜಿ ಮಂಜಿಗೆ ಕೆಲಸಕ್ಕೆ ಸೇರಿದ ಮಂಜಿ ಮಂಡ ಗೊತ್ತಾಯ್ತು ಹಡಗಿಡ್ದು ಎಲ್ಲಿಯವು ಓಡಾಡ್ದು ಮಲ್ಲ ನೀರಿಡು ಹೋಗ್ತೀನಿ ಕೆಲಸವೇ ತಲಾಲೈತಿ ಕಟ್ಟಿ ಕೆಪ್ಪಡವನಿ ಕಟ್ಟು ಬಡ್ತಾವನಿ ಕುಸುಮಾನೆ ಹೇಗೆ ಒಂದು ನಿದ್ರೆ ಹೆಚ್ಚಿಗೆ ನನ್ನೆಲ್ಲ ಲಕ್ಕ ದಿಕ್ಕ ನಂದು ಬಡಿಯರಾಗ್ಬಿಟ್ಟು ಏನು ಕುಸುಮಾನೆ ನೀ ಆಡಂಡು ಬೇಡ ನನ್ನ ಯಾನೇ ಲಕ್ಕ ಅವಡ ಮುಂಚೆಲೆಕ್ಕ ಬರ್ತದೆ ಯಾವನೆ ನೀ ಬೆಚ್ಚ ಎಂತ ಬೆಚ್ಚಿಟ್ಲ ಯಾರು ಮೂರ್ನಾಧ್ಯಾಯ ಉಡುಪುಣ ಇರ್ತೀವಿ ಯಾರು ಒಂದು ನೋಟ ನೀರು ಬರದೆ ನೀರು ಪತ್ತುಲ ಇರ್ತದೆ ಆತಲ ಎನ್ನಲಿತ್ತು ಇಷ್ಟೇ ಅಯ್ಯೋ ಮನಸ್ಸು ಮಲ್ಪನ பொருள் ನೆಕ್ಕೆ ಪಣದಿತ್ತನ ನಿದ್ರೆನೇ ಬರ ಮಧ್ಯಾಹ್ನ ಎನ್ನೊಟ್ಟಿಗೆ ಬರ್ತದೆ ಬಟ್ಟಲು ನೀದು ಒಣಸು ಹುಲ್ಲು ಯಾರು ಮುನಿಯರ ಸುರು ಮಲ್ತನಲ್ಲ ಉಣಯ ಎಲ್ಲ ಮೌನನೇ ಒಂದು ಹುಲ್ಲು ದಾಯ ಯಾರು ಪರಡು ತೊಡೊಂದು ಸುರು ಮಲ್ಕೊಂಡು ಸುರು ಮಲ್ತಣ್ಣ ಉಂಟ ಯಾನು ಲಕ್ಕದು ಕೈ ದಕ್ಕದು ಕತ್ತಲ ಉಣಂದೇ ಒಕ್ಕ ಯಾನ ఆయన ಕೈತಲು ಹೋದ ಮರಡು ಉಂಟ ಅಜ್ಜಿತ್ತು ಯಾಮನೆ ನೀ ಕುಡ್ಚ ಎಂದ ಕುಡ್ಚಿಟ್ಲ ಮಂದಿ ಯಾರು ಈ ಮುಖದಾದ ಕುಸು ಕುಸು ಯಾರು ನೀದಾಗ್ತದೆ ಯಾರು ಪುಲ್ಯರಾಂಡದ ನೀದು ಎಲ್ಲ ಶಾಸ್ತ್ರ ಮುಗಿತದೆ ಇಡೇ ಬರ್ತದಾತ ಯಾಮನೆ ഞങ്ങൾ ഇസ്ലാം ദിവസത്തേക്ക് 5 പ്രാവശ്യം നിസ്കാരം ചെയ്യണം 5 പ്രാവശ്യം നമ്മൾ കുടിക്കണം ഇപ്പൊ തണ്ണി കുറച്ച് കുറവുണ്ട് ദിവസത്തേക്ക് 1 പ്രാവശ്യം കുടിക്കണം നിന്നെ വിളിച്ചെന്നെ ഞമ്മളെ മഞ്ഞിന്റെ പണിയെടുത്തോളം എത്തി ഓടത്തെ ಕೆಲಸ ಹೆಚ್ಚಾಗ್ತದೆ ಕೇಳಿದಾಗ ಓಡೆ ರಾತ್ರಿ ಆಗ್ತಿದೆಯೇ ಇನಿ ಕಾಂಡ ಆಗ್ತದೆ ರಾತ್ರಿ ನಾನು ಅಮ್ಮೆ ಬರ್ತದೆ ಪಣಿ ಎങ്ങനെ ಕೆಲಸ ಪುರ್ಲಾತನಿಗೆ
ಯಾಮಾನು ನಿನ್ನ ಬಿಚ್ಚಂದ್ರೆ ಮಟ್ಟನ್ನ ಬೆಳ್ಳಿಯಾಸಿ ഞമ്മളെ മഞ്ഞിനെ വെള്ളത്തിലേക്ക് കൊണ്ട് എങ്കിൽ ഓടുന്നു നീ നിജപ്പെടാവും ഓട പോടും അതിന്റെ ദാദ സാമാൻ ಬರ್ತಾವು నేను ಪೂರ ಈ ಬರೆ ದಿದಿಯೋ ಏಲ್ದಾರ ಎಂದುಕೊಂಡಿನಿ ಹೊಸ ಪುಸ್ತಕ ಅಂತ ಹುಟ್ಟಿಯ ಕಿತಾಬ ಮಂಗಿ ನೀರಿಡೆ ಹೋಗ್ಬಿಡ ಗುಡ್ಡೆಡ್ ಹೋಗ್ಬಿಟ್ಟು കല്ല് പൊട്ടി ചോര വന്നു കല്ല് കൂടാതെ നെറ്റർ വന്നു നമ്മ സമസ്യ പരിഹാരമുണ്ട് ദൃശ്യം ഞാൻ പോകുന്നില്ല ഓട നീരിൽ പോണ കൊഞ്ച് കല്ല് താക്കുന്നുണ്ട് കല്ല് കൂടാതെ നെറ്റർ നട്ടുന്നുണ്ട് ഇടീ സുതന്റെ നീരെ കെപ്പാത്തുണ്ട് ഓടിക്കാവുന്നുണ്ട് ഓടിക്കാവുന്നു എത്ര ಒಣ್ಣೆ ವೆಚ್ಚ ಮಾಡ್ತಾರೆ ನಮ್ಮ ತೆರಕ್ಕೆ ಕೆಲಸಗಳು ಇಂಚಾರ ಕಾರಣಗಳಲ್ಲಿ ಒಂದು ಆಲೋಚನೆ ಮಾಡ್ತಾರೆ ಒವ್ವೇ ಒಂದು ಹೊಸ ಕೆಲಸಕ್ಕೆ ನಮ್ಮ ಜಪ್ಪನಾಗ ದೇವರನ್ನು ಪ್ರಾರ್ಥನೆ ಮಾಡ್ತದೆ ನಮ್ಮ ಜಪ್ಪಡಿ ದೇವರನ್ನು ಮರೆತದ್ದು ವ್ಯವಹಾರ ಮಾಡ್ತಾರೆ ಎರಡ ಕಾಸು ಬರ್ಪನ ಅಹಂಕಾರ ಓಡನಿಯಾಗಿ ಎಲ್ಲಾತನಿಗೆ ಜಪ್ಪಡಾಯ ಅವತ್ತು ಒಂದು ಗೊತ್ತಾಡಲಿಕ್ಕೆ ಪವಿತ್ರವಾದ ತುಳುನಾಡು ಮೂಲಂಗಿ ವಿಶೇಷವಾದ ಸಂಸ್ಕೃತಿ ಗೊತ್ತು ನನಗೆ ಪ್ರತಿಯೊಂದೇಟ್ಲ ದೇವರನ್ನು ತೂಪುನಂಚಿನ ಸಂಸ್ಕೃತಿ ಪ್ರಕೃತಿನ ಆರಾಧನೆ ಮಾಡ್ಪುನಂಚಿನ ಸಂಸ್ಕೃತಿ ನೀರಿಡಾವಡು ಕೊಯ್ಯಡಾವಡು ಕಲ್ಲಡಾವಡು ಮರಟಾವಡು ಕುಟ್ಟೆಡಾವಡು ಸೂರ್ಯಡಾವಡು ಚಂದ್ರಡಾವಡು ಸೂಟಾವಡು ಮಣ್ಣುಡಾವಡು ದೇವರನ್ನು ತೂಪುನಂಚಿನ ಸಂಸ್ಕೃತಿ ಈ ಆಲೋಚನೆ ಮಣ್ಣಿಡು ಒಂದು ಹೊಸ ಕೆಲಸ ನಮ್ಮ ಶುರು ಮಾಡ್ತಾರೆ ದೇವರನ್ನು ಪ್ರಾರ್ಥನೆ ಮಾಡ್ತೇವೆ ಅಂಚನೆ ನೀರಿಡು ಒಂದು ಕೆಲಸ ಶುರು ಮಾಡ್ಕೊಂಡಾಗ ಆ ನೀರಿನ ಪ್ರಾರ್ಥನೆ ಮಾಡ್ಕೊಡು ಅಂದ ಇತ್ತ ನಮ್ಮ ಪ್ರಾರ್ಥನೆ ಮಲ್ಪ ಅಂತ ಇತನೇ ಯಾವಾಗ ಮಾಡ್ತೇವೆ ಅಪ್ಪ ಇತ್ತ ನಮ್ಮ ದಾದ ಮಾಡ್ಕೊಡ್ಬೇಕು ನನಗೆ ನಮ್ಮ ಪ್ರಾರ್ಥನೆ ಮಾಡ್ತೇವೆ ಅದೇ ಪ್ರಾರ್ಥನೆ ನಮ್ಮ ಪ್ರಾರ್ಥನೆ ಮಾಡ್ತಿದ್ದಲ್ಲ ಅಕ್ಕಲ ದೇವರಿಗೆ ಸ್ವಾಮಿ ಅಕ್ಕಲ ಪ್ರಾರ್ಥನೆ ಮಾಡ್ತಿದ್ದಲ್ಲ ನಮ್ಮ ಅಲ್ಲಾಹು ಸ್ವಾಮಿ ಕೊಂಚ ಪ್ರಾರ್ಥನೆ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿ ಗಚ್ಚತಿ ಈ ಬೇರಿನ ಬಾಯಿ ನಿಶ್ಚಿತ ಸಂಸ್ಕೃತ ಮಾತ್ರ ಹೆಚ್ಚ ಬರ್ತದೆ ಈಗೇನು ಅವು ಅಲೆಂಗಡಿತ ಬಟ್ಟರೆ ಪಂಡದು ಬರ್ತದೆ ಏರೇ ನಮ್ಮ ನಮಸ್ಕಾರ ಮಾಡ್ತಾರೆ ನಾವು ಸಂಗುಣಿ ಒಂದೇ ದೇವಿ ಐದು ಅತುಪೂರ ಕೇಶವ ಎಂದು ಮಲ್ಪೇರು ನವ ಅಲ್ಲ ಒಂದು ಮಲ್ಪ ನಮಗೆ ಧರ್ಮದ ಜೀಸಸ್ ಎಂದು ಮಲ್ಪೇರು ನಮಗೆ ಎಂಚ ನಮಸ್ಕಾರ ಮಾಡ್ತದಲ್ಲ ಸಂಗುಣಿ ಒಂದೇ ದೇವರಿಗೆ ಐದವರ ನಮಗೂ ದೇವರನ್ನು ಪ್ರಾರ್ಥನೆ ಮಾಡ್ಕೊಡು ಸುದೇವರಿ ಅಂತ ಮಗ ಊಟಾಡ್ತಾರೆ ಗುಣ ಬರ್ಬೇರಿ ಇಲ್ಲಂತ ಬಂದಾಗ ಕಾಜೆ ಮತ್ತೊಂದು ಬರ್ಬೇರಿ ಐದು ಸುದೆಟ್ಟು ಮಾಡ್ಬೇರಿ ಇಲ್ಲ ಅದಕ್ಕೆ ಹೋಗ್ಬೇಕು చెప్పారంత మగ ముట్టు వేదన ಅದಕ್ಕೆ ಬೆಳೆದು పోయి ತಿನ್ನ ಕೈಯ ಬಂಪಚ್ಚ ನಾ పోయి ತಿನ್ನುವುದಿಲ್ಲ ಮೊನ್ನೆ ನಾನು ಚಾರು ಮಾತ್ರ
ಪರಂಪರೆ ಇಲ್ಲಿ ಒಂಜಿ ದೇವಸ್ಥಾನ ಯಾರು ಕಟ್ಟೋಡೆ ಒಂಜಿ ಜಾತಿದ ದೇವಸ್ಥಾನ ಕಟ್ಟಿಯಂದಾಂಡ ಒರಿನ ಜಾತಿದ ದೇವಸ್ಥಾನಕ್ಕೆ ಹೋಗ್ಬಿಟ್ಟಿರು ಅಂಚಿತನಲ್ಪ ಯಾನು ಒರಿ ಇಸ್ಲಾಂ ಧರ್ಮದ ಯಾನೊಂಜಿ ದೇವಸ್ಥಾನ ಕಟ್ಟಿಯಂದಾಂಡ ಪೂಜೆ ಇಜ್ಜಾಂಗನ ಒಂಜಿ ದೇವಸ್ಥಾನ ಈ ಸಮಾಜ ಹೆಚ್ಚಿಗೆ ಅವನಂತ ಐದು ಬೇತೆ ಆತ ಪ್ರಯೋಜನ ಉಂಟು ಆತ ಮಾತ್ರ ಈರು ಪಂಡಿಲಕ್ಕ ಯಾರು ದೇವಸ್ಥಾನ ಕಟ್ಟಿ ಅಂದ ಬಲಕ ದೇವಸ್ಥಾನ ಒಂಜಿ ವ್ಯವಸ್ಥೆಯಿಂದ ಅವಡಂತೆ ಪೂಜೆ ಮಲ್ಪೇರ ಪುರೋಹಿತರ ಅಗತ್ಯ ಉಂಟು ಆಡಳಿತರ ತೂಯಿನ ಮುಕ್ತೇಶ್ವರಗಳು ಯಾರು ಏರೇನು ಉತ್ತಾವಡುತ್ತೇನೆ ಅಯ್ಯ ಸರಿಯಾದ ಸಂಶಯವನ್ನೇ ಮುಂದುವರಿಸಿದ್ದಿ ಒಂದೇ ಮಣ್ಣನ್ನ ಬಳಸಿಕೊಂಡು ಕುಂಬಾರ ಹಲವು ಬಗೆಯ ಮಡಕೆಗಳನ್ನು ನಿರ್ಮಿಸ್ತಾನೆ ಮಣ್ಣು ಒಂದೇ ಮಡಕೆ ರೂಪಗಳು ಹಲವು ಚಿನ್ನ ಒಂದೇ ಆದರೆ ಕಾಣುವುದಕ್ಕೆ ಕಣ್ಣಿಗೆ ವೈವಿಧ್ಯಗಳು ಹಲವು ದೇವರೊಬ್ಬನೇ ನಾಮ ಹಲವು ಸೃಷ್ಟಿಗೆ ಒಬ್ಬನೇ ದೇವರು ಈ ಪೂರ್ಣ ಸತ್ಯವನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಆ ಮೂಲಕವಾಗಿ ಧರ್ಮ ಒಂದೇ ಭಾವದಿಂದ ಒಂದಾಗತಕ್ಕದ್ದು ಅಯ್ಯ ಪೂಜೆಯನ್ನು ವೃದ್ಧಿಸುವುದಕ್ಕೆ ಮುಂದಿನ ಕ್ರಮವನ್ನು ತೊಡಗಿಸುವುದಕ್ಕೆ ಯಾರಿದ್ದಾರೆನ್ನುವ ಹಾಗೆ ಇನ್ನು ಭಯಪಡುವುದು ಬೇಡ ಸಂಶಯ ಹೊಂದುವುದು ಬೇಡ ದುರ್ಗಣ್ಣ ಸಾವಂತರನ್ನೇ ದೇವಾಲಯಕ್ಕೆ ಉದ್ದೇಶನಾಗಿ ನೇಮಿಸಿತು ಸರಿ ಹತ್ತೂರ ಹುಡುಗರನ್ನ ಕರೆದು ಪೂಜಾ ವಿಧಾನಗಳನ್ನು ನಡೆಸುವ ಮೂಲಕವಾಗಿ ನನ್ನ ಪ್ರತಿಷ್ಠಾಪನೆಯನ್ನು ಆ ಪುಣ್ಯ ಕೆಲಸವನ್ನು ಪೂರ್ಣ ಮನಸ್ಸಿನಿಂದಲೇ ಊರವರೆಲ್ಲ ಮುಂದಾಗಿ ಈ ಊರಿಗಾ 9 ಮಾಗಣಿಯ ಪ್ರದೇಶದಲ್ಲಿ ತುಂಬ ಮನಸ್ಸಿನಿಂದಲೇ ನೀವೆಲ್ಲರೂ ಮಾಡತಕ್ಕದ್ದು ಸರಿ ಹಾಗೆ ಮಾಡಿದೆ ಎಂದಾದರೆ ಸೂರ್ಯ ಚಂದ್ರರು ಇರುವಲ್ಲಿಯವರೆಗೆ ನಿನ್ನ ಹೆಸರನ್ನು ಶಾಶ್ವತವಾಗಿ ಬಿಡಿಸ್ತೇನೆ ಮಗನೇ ಭಕ್ತರು ಬಪ್ಪ ಬೀಡು ಭಕ್ತರು ಬರುವ ನಾಡು ಜೊತೆಗೆ ಬಪ್ಪ ಸಾಹುಕಾರನಿಂದ ನಿರ್ಮಿತವಾದಂತಹ ಆಲಯವನ್ನು ಹೊಂದಿರುವ ಈ ಪ್ರದೇಶ ಮೂಲಿಕಾ ಸೀಮೆಯಲ್ಲಿ ಬಪ್ಪನಾಡು 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 ಈ ಅಭಿಧಾನದಲ್ಲೇ ಪ್ರಸಿದ್ಧಿಯನ್ನು ಹೊಂದಲಿ ಆ ಮೂಲಕ ನಿನ್ನ ಹೆಸರು ಸ್ಥಿರಸ್ಥಾಯಿಯಾಗಿ ಉಳಿಯಲಿ ಸ್ಥಿರಸ್ಥಾಯಿಯಾಗಿ ಉಳಿಯಲಿ ಸ್ಥಿರಸ್ಥಾಯಿಯಾಗಿ ಉಳಿಯಲಿ ಕರ್ಮ ಯಾವತ್ತೂ ಜೋಡಿಸುತ್ತದೆ ಹೊರತಾಗಿ ಬೇರ್ಪಡಿಸುವುದಿಲ್ಲ ಎಂದು ಮಾತು ಅನ್ಮೇಲೆ ಐನಾಂತ ಬೇಗ ದೇವಸ್ಥಾನ ಕಂಡು ನಿಮಗೆ ಉಸ್ಮಾನೆ ಮೂರು ವಿಸ್ತಾರ ಮತ್ತೊಂದಿದ್ರೆ ಓಡಿ ಹೋಯಪ್ಪ ಕೋಲಾರ ನೀರಿನ ಮುರುಕಿಯಲ್ಲ ಅಂತ ಕೆಲವನೇ ಉಸ್ಮಾನ ಈ ಆಡಿಗೆ ದಾಯಿಗೆ ಹೋಯ್ನ ಹೆಚ್ಚಿನ ಸೈತನ್ ಅಂತ ನಮ್ಮ ಹೊಸ ಓಡಲು ಅವು ಏನು ಗೊತ್ತ ನನಗೆ ನಮ್ಮಲ್ಪ ಬಾರ ಹೇಳ್ತಿರೋದು ಕೊಟ್ಟು ಅಕ್ಕ ಮಕ್ಕ ಅದು ಬರ್ಕೊಂಡು ಆಯ್ತ ಮಗನಿಗೆ ಲಂಕ ಮಾಡಿದ ಎಲ್ಲಿ ಕೊಟ್ಟು ಬರ್ಕೊಂಡು ಬೇಬಿ ಮಾಡಿ ಅವ್ವ ಬೇಬಿ ಅಲ್ಲವರೇ ದೇವಿ ದುರ್ಗಾ ಪರಮೇಶ್ವರಿ ದೇವಿ ಈ ಹಿಂದೂ ನಡೆದ್ರೆ ಆಣ ದೇವರು ಒಂದು ದೇವರು ಇಚ್ಛೆ ಪೂರ ಉಂಟು ಒಂದು ಮಾತಾ ದೇವರನ್ನ ಅಪ್ಪೆ ದುರ್ಗಾ ಪರಮೇಶ್ವರಿ ಅಪ್ಪೆ ಬರ್ತದೆ ಬಂಡೆಂಚಿನ ಗೊತ್ತಾ ನನಗೆ ಸರಿಯಾಗಿ ನೋಡಿ ಅಂತೆ ಯಾರನ್ನ ಹಾಗೆ ತಿಳಿಯಲಿಲ್ಲವೇ ಒಳ್ಳೆಯದಾಯ್ತು ನಿಮಗೆ ನನ್ನ ಪರಿಚಯ ಸಿಗದ ಮೇಲೆ ಬೇರೆ ಯಾರಿಗೂ ಸಿಗುವುದಕ್ಕೆ ಸಾಧ್ಯವಿಲ್ಲ ಹಾಗಾದ್ರೆ ನಾನು ಬಂದಂತ ಉದ್ದೇಶಕ್ಕೆ ಕಾಲ ಸಕಾಲವಾಗಿದೆ ಹಾಗಾದ್ರೆ ಚುಡುಚುಡುಗಾಗಲೇ ಹರಿಯುತ್ತಾ ಇದ್ದಾರೆ ಶಾಂಭವಿ ಈ ತರದಲ್ಲಿ ವಿಹರಿಸುತ್ತೇನಂತೆ
ನಮಸ್ತೆ ಅಮ್ಮ ಏನು ಪುದರ್ ಒಲ್ಪ ಊರುಡು ಇನಿತ ಬಪ್ಪನಾಡು ಕ್ಷೇತ್ರ ಮಾತ್ರ ಪ್ರಸಂಗ ಯಾರು ಏನ್ ಚೇತನು ನನ್ನ ಅತ್ತಿಗೆ ಬಪ್ಪನಾಡ್ತಾರೆ ಅಂಚನೆ ಇಟ್ಟು ಇಲ್ಲದಕ್ಲ ಪೂರ ನೆನಪಾಂಡ ನನ್ನ ಅಪ್ಪನ ಯಕ್ಷ ಅಂದಾರೆ ಅಂಚನೆ ಅಪ್ಪನಲ್ಲ ಹೊರ ನೆನಪಾಂಡ ಬಕ್ಕ ಮುಲ್ತ ಡ್ಯಾನ್ಸ್ ಅವ ಮಾತ ತೂದು ಎನ್ನ ಒತ್ತಿ ಪುಳ್ಳಿ ಉಲ್ಲಲ್ಲ ಅಲ್ಲೆಲ್ಲ ಯಕ್ಷಗಾನ ಪಾಡೋಡು ಅಂದ್ರೆ ಅನ್ನತ್ತು ಬೇಗ ಯಕ್ಷಗಾನ ಊರುಡೆ ಪುನಃ ಅಂಚೆ ಆ ಮೂಲೆ ಉಲ್ಲ ಮೂಲೆ ಇಲ್ಲ ಅಂಚನೆ ಯಕ್ಷ ಮಿತ್ರ ದುಬೈ ಸಂಸ್ಥೆಗೆ ಪಾಡಿ ಮನಾತ್ ಎಡ್ಡೆ ಚಾತುರ್ ಕೊರ್ಪೇರು ಮುಲ್ತ ಯಕ್ಷಗುರು ಆಯನಂಚಿನ ಕಿಶೋರ್ ಗಟ್ಟಿ ಗುಳಿಗೆ ಬತ್ತರಿದ್ದು ಸುರು ಅವು ಆರೆ ಪಾಡ್ನಿ ಯಕ್ಷಗುರು ಅಲ್ಲಿ ಮುಲ್ತ ಕಿಶೋರ್ ಗಟ್ಟಿ ಉಚ್ಚಿಲ್ಲ ನಾನು ಬರ್ಪಿ ವರ್ಷ ಇರ ಪುಳ್ಳಿಲ್ಲ ಪಾತ್ರ ಮಲ್ಕೊಂಡು ಸೊಲ್ಮೇಲೆ ಇಂಥ ಪ್ರಸಂಗ ಹೆಂಚಿತ್ತು ಅಪ್ಪನ ಕ್ಷೇತ್ರ ಇಂಥ ಪ್ರಸಂಗ ಮಸ್ತ್ ಖುಷಿ ಆಗಿ ಒಂಜಿ ಊರದ ಫೀಲ್ ಬರ್ತದೆ ಮಸ್ತ್ ಏಳು ದೇವಿ ನಡುಕು ಒಂಜಿ ಗುಳಿಗನ ಪ್ರವೇಶ ಇರ್ತದೆ ಅವು ಮಸ್ತ್ ಖುಷಿ ಉಂಟು ಕಂಡ ರೋಮಾಂಚನ ಅವನು
ಇತ್ತಲ ಏನು ಒಂಚಿ ಥರ ನಮಗೆ ಫೀಲ್ ಗುಳಿಗನ ಒಂದು ಇಂದು ತುಯ್ಲಕನ ಮಸ್ತ್ ಖುಷಿ ಆಗುತ್ತೆ ಅಂಚ ಅವೇ ಲೆಕ್ಕ ಬುಕ್ಕ ಪ್ರವೇಶ ಇರ್ತದೆ ಜೋಕುಲ ರಂಗ ಪ್ರವೇಶ ಇರ್ತದೆ ಅವಳು ಅಂಚಿನ ಮಸ್ತ್ ಖುಷಿ ಆಗುತ್ತೆ ಅಂಡ ನಮ್ಮ ಈ ಬಿದೈ ಊರುಡ್ಲ ಬರ್ತಿದ್ದೆ ನಮಗೊಂದು ಇಂಚಿನ ಫೀಲ್ ತಿಳ್ಕೊಳ್ಳೋದು ಆ ಒಂದು ರಿಯಲಿ ಪಂಡ ಮೂಳೆ ತೂಡೈತೆ ಮಸ್ತ್ ಖುಷಿ ಆಗುತ್ತೆ ಯಕ್ಷಮಿತ್ರ 20 ವರ್ಷದ ಯಕ್ಷಗಾನ ಬಾರಿ ಒಂದು ಎಂಟ ಕಾರ್ಯಕ್ರಮ ಪಪ್ಪನಾದ ಕ್ಷೇತ್ರ ಊರಿಗೆ ಹೋಗವಾಗಿ ಎಂಕ್ಲೆ ದಿಕ್ಕಿದೆ ಐತೊಟ್ಟಿ ಎಲ್ಲಿ ಜೋಟ್ಲ ನಮ್ಮ ನಟರು ಆ ಕಿಶೋರ್ ತೊಟ್ಟಿ ಆ ಗುರುಗಳಿಗೆ ಬಂದ ಮಲ್ಲ ಸಲಾಮ ನಮ್ಮ ಜೋಕುಲು ಊರು ಬೈದ ನಂತ ಒಟ್ಟು ಮಂತ್ರದ ಗುರುತಿನ ಕಾರ್ಯಕ್ರಮ ಬಾರಿ ಕೊಡ್ಲದ ಕಾರ್ಯಕ್ರಮ ನಿಜವಾದ ಒಂದು ಬಂದಿನ ಸಾರ್ಥಕ ಕಾರ್ಯಕ್ರಮ ಆ ದೇವರಾಗಲಿ ಊರಲ್ಲಿ ಆಶೀರ್ವಾದ ನಮ್ಮ ಕಾರ್ಯಕ್ರಮ ಅಂತಾರೆ ಆ ದೇವರಾಗಲಿ ಯೋಗ ಮಾಡ್ಕೊಂಡು ಏಳು ಜನ ದುಬೈದ ಒಂದು ಸುರುತ ಸರ್ತಿ 7 ಜನ ದುರ್ಗಿಯರ್ನ ನೋಡು ಬೆಳಿಗ್ಗೆ ನಾವು ಒಂಜಿ ಅಪರದಿಂಚಿನ ರಂಗ ಪ್ರವೇಶ ಆಯ್ತು ಬಾರಿ ಕೊರ್ಲಿಡೋದು ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ತೆ ಮೇಡಮ್, ಏನಪ್ಪದಾರಿ ಊರು ಮೇಡಮ್ ಏನಿತ್ತ ಬಪ್ಪನಾಡು ಕ್ಷೇತ್ರ ಪ್ರಸಂಗ ಎಂಚಾಂಡ್ 2 ಇಯರ್ ಬಾರಿ ಲಾಟ್ ಆಡ ಆ್ಯಕ್ಚುಲಿ ಕಲಾವಿದರು ಮಾತೆಲ್ಲ ಬಾರಿ ಕೊಲ್ಲುಡಕನ್ನ ಅಭಿನಯನ ವ್ಯಕ್ತಪಡಿಸಿರು ನಾವು ನಮಗೆ ಲ್ಯಾಂಗ್ವೇಜ್ ಆಡು ಅಥವಾ ಕನ್ನ ಹಾವಭಾವ ಆಡು ಬಾರಿ ಕೊಟ್ಟು ರೂಪುಗೊಂಡು ಇಂಕ್ಲೇಗ್ಲ ಒಂದು ಅರ್ಥ ಆಪಿಲಕ್ಕ ಬರ್ತದೆ ಯೂಶಲಿ ಕೆಲವು ಅರ್ಥ ಆಪುಜಿ ಪಟ ಪದಂದು ಪೋಪಿರು ನಮಗೆ ದಾಲ ಗೊತ್ತಾಪುಜಿ ಅಂದ್ರೆ ಒಂದು ಕರೆಕ್ಟ್ ಐಡೆಂಟಿವ್ ಅದಕ್ಕೆ ಏನಡ ಮಾತ್ರ ಗೊತ್ತಾಗಿ ಆ್ಯಂಡ್ ಒಂದು ಮೊಕಲ ಹಾವಭಾವ ವೇಷಭೂಷಣ ಪಾತ್ಯದ ರೀತಿ ಮಸ್ತ್ ಸ್ಪಷ್ಟವಾದ ಉಂಟು ಬಾರಿ ಕೊಟ್ಟು ಬನ್ನಿ ಬಾರಿ ಖುಷಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ತೆ, ಇರಪುದಾರು ಶರತ್ ಊರು ಬಚ್ಪೇಟೆ ಸರ್. ಇನ್ನಿತ್ತ ಪ್ರಸಂಗ ಹೆಚ್ಚಿತ್ತು ಬಪ್ಪನಾಡು ಕ್ಷೇತ್ರ ಬಾರಿ ಕೊಡ್ಲದ ಪ್ರಸಂಗ ಬಟ್ ಇನ್ನಿಮುಟ್ಟ ಬಪ್ಪನಾಡು ಪ್ರಸಂಗ ತುದಿ ಅವಳು ದುಬೈ ತುಪ್ಪಿನಿ ಅವಳ ಗುಳಿಗೆಯನ್ನು ದುಬೈ ತುಪ್ಪಿನಿ ಸುರು ಏಳು ದೇವಿ ನಾವು ಉದ್ಭವ ಬಾರಿ ಕೊಡ್ಲದ ಪ್ರಸಂಗ ಬಾರಿ ಕೊಡ್ಲ ಗುಳಿಗನ ಮುಂಚೆ ಆಯ್ತ ಗುಳಿಗನ ಎಂಟ್ರಿ ಬಾರಿ ಕೊಡ್ಲ ಆಗ್ತದೆ ಬಟ್ ಸುರು ನಮ್ಮ ಊರುಡಾಣ ಮಸ್ತ್ ದುಬೈ ಗುಳಿಗನ ಎಂಟ್ರಿ ತುಪ್ಪಿನಿ ಭಗವೇಶ್ ಬಾರಿ ಕೊಡ್ಲ ಸ್ವಲ್ಪ ಇನ್ನಿತ್ತ ಬಪ್ಪನಾಡು ಕ್ಷೇತ್ರ ಮತ್ತು ಪ್ರಸಂಗ ಹೆಚ್ಚಿತ್ತು ಬಾರಿ ಖುಷಿ ಆಯ್ತು ಕಣ್ಣು ತಂಪಾಗಿ ಅಂಚಿನ ದೇವೇಂದ್ರ ಮಕ್ಕಳೆಲ್ಲ ಕಾವಲು ರಾಕ್ಷಸರ ಪ್ರವೇಶ ಊರೆಲ್ಲ ಮುಂಚೆ ಭಾರಿ ಖುಷಿ ಆಗ್ತದೆ ಅವ್ರು ಈ ರೀತಿ ಕಣ್ಣು ತಂಪಾಡು ಖುಷಿ ಆಡು ಮಸ್ತ್ ಗುಳಿಗನ ಪ್ರವೇಶ ಸೂಪರ್ ಎಲ್ಲ ಸರ್ ಕಿಶೋರ್ ಗಟ್ಟಿ ಸೂಪರ್ ಎಣ್ಣೆ ಮಾಡ್ತಿದ್ದಾರೆ ಮಾತೇನೆಲ್ಲ ಲೈಕ್ ಆಗ್ತದೆ ಸ್ವಲ್ಪ ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ. ಇನ್ನಿತ್ತ ಬಪ್ಪನಾಡು ಕ್ಷೇತ್ರ ಪ್ರಸಂಗ ಹೆಂಚಂದ ಎಫರ್ಟ್ ಮಾಡ್ತಾರೆ ಅದೇ ಕಿಶೋರ್ ಗಟ್ಟಿ ರೆಡಿ ಮಾಡ್ತೀವಿ ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಹೇಗೆ ಅನ್ನಿಸಿದೆ? ಮರಳುಗಾಡಲ್ಲಿ ಬಪ್ಪನಾಡು ಕ್ಷೇತ್ರ ಮಹಾತ್ಮೆ. ಮರಳುಗಾಡಿನಲ್ಲಿ ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ತುಂಬ ಒಳ್ಳೆಯದಾಗಿ ಮೂಡಿಬಂದಿದೆ. ತುಂಬ ಖುಷಿಯಾಯಿತು. ಸಣ್ಣ ಸಣ್ಣ ಮಕ್ಕಳೆಲ್ಲ ತಾಳಕ್ಕೆ ಸರಿಯಾಗಿ ಹೆಜ್ಜೆ ಹಾಕೋದನ್ನು ನೋಡುವಾಗ ನಮ್ಮ ರೋಮ ಎಲ್ಲ ನಿಮಿರ್ತಾ ಇತ್ತು. ಅವ್ರು ಕನ್ನಡದಲ್ಲಿ ಮಾತಾಡುವಾಗಂತೂ ಇನ್ನೂ ಖುಷಿ ಆಗ್ತಿತ್ತು. ಯಾಕೆಳಿದ್ರೆ ಹೆಚ್ಚಿನ ಮಕ್ಕಳದ್ದು ಮನೆ ಮಾತು ಕನ್ನಡ ಅಲ್ಲ, ಆದರೆ ಅವರು ಅಲ್ಲಿ ಆ ಡೈಲಾಗ್ ಡೆಲಿವರಿ ಮಾಡುವಾಗ ಆಗಲಿ ಅಥವಾ ಪ್ರತಿಯೊಂದನ್ನು ನೆನಪು ಮಾಡಿಕೊಂಡು ಆ ಹೆಜ್ಜೆಗಳನ್ನೆಲ್ಲ ನೆನಪು ಮಾಡಿಕೊಂಡು ಹಾಕುವಾಗ ಅವ್ರು ಕನ್ನಡದಲ್ಲಿ ಮಾತಾಡುವಾಗ ತುಂಬ ಖುಷಿ ಆಗ್ತಿತ್ತು. ಈ ಮರಳುಗಾಡಿನಲ್ಲಿ ಒಂದು ಕಾಲದಲ್ಲಿ ನಾನು ಬಂದ ಆರಂಭದಲ್ಲಿ ಹೀಗೆ ಒಂದು ಪರಿಸ್ಥಿತಿ ನಾವು ನೋಡಲಿಕ್ಕೆ ಸಿಗಬಹುದು ಅಂತೇಳಿ ಹೇಳಿ ನಾವು ಆವತ್ತು ಎಣಿಸಲೂ ಇರಲಿಲ್ಲ.
ಒಂದು ಕನ್ನಡ ಕ್ಲಾಸು ಮಾಡಿದರೆ ಮಕ್ಕಳು ಬರ್ತಿರ್ಲಿಲ್ಲ. 1-2 ವಾರ ಬಂದರೆ 3ನೇ ವಾರಕ್ಕಾಗುವಾಗ ತಂದೆಯಂದ್ರಿಗೆ ಏನೋ ಕಷ್ಟ ಬರ್ತಿತ್ತು, ತಾಯಂದ್ರಿಗೆ ಏನೋ ಕಷ್ಟ ಬರ್ತಿತ್ತು, ಮಕ್ಕಳು ಕನ್ನಡ ಕ್ಲಾಸಿಗೆ ಬರ್ತಿರ್ಲಿಲ್ಲ. ಅಂಥ ಸಂದರ್ಭದಿಂದ ಇವತ್ತು ಮಕ್ಕಳು ವೇದಿಕೆಯಲ್ಲಿ ಕನ್ನಡ ಮಾತಾಡ್ತಾ ಇದ್ದಾರೆ ಅಂತೇಳಿ ಹೇಳುವಂಥ ಪರಿಸ್ಥಿತಿಗೆ ಬಂದು ಮುಟ್ಟಿದ್ದೇವೆ. ಅದನ್ನು ನೋಡಲಿಕ್ಕೋಸ್ಕರವೇ ನಾನು ಮೊದಲಿಂದ ಕೊನೆವರೆಗೆ ಕೂತ್ಕೊಳ್ಳೋದು. ನಮ್ಮ ಮಕ್ಕಳು ಮುಂದಿನ ಜನಾಂಗ, ನಾವಿಲ್ಲಿ ಕನ್ನಡವನ್ನು ಹೇಗೆ ಬೆಳೆಸ್ತಾ ಇದ್ದೇವೆ, ಕನ್ನಡವನ್ನು ಹೇಗೆ ಉಳಿಸ್ತಾ ಇದ್ದೇವೆ, ಅದಕ್ಕೆ ಮಕ್ಕಳು ಹೇಗೆ ಪ್ರತಿಸ್ಪಂದಿಸ್ತಾ ಇದ್ದಾರೆ ಅಂತೇಳಿ ಹೇಳಿ ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ.